Masterclass in association with Apple Pie presents Masterclass Chef of the Year Season 2 powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ದಿಸ್ ಇಸ್ ಬಾಯ್ ಬಿಸಿ ವಿತ್ ಜಾಯ್ ವಿಜೆ ಡಿಕ್ಸನ್ ಮಾಡುವಂತಹ ನಮಸ್ಕಾರ. ಅಂಡ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಇಸ್ ನಮ್ಮ ಟಿವಿ. ಎಸ್, ಸೊ ಅಡುಗೆಯ ಅರಮನೆ, ಅಡುಗೆಯ ಆಟ, ಅಡುಗೆಯ ಓಟ, ರುಚಿಗಳ ಒಂದು ಸುಂದರವಾದಂತಹ ನೋಟ ಅಂತ ಹೇಳ್ಬೋದು. ಇದು ನಿಮ್ಮ ನೆಚ್ಚಿನ ಕುಕಿಂಗ್ ರಿಯಾಲಿಟಿ ಶೋ, ದಟ್ ಈಸ್ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಅಂಡ್ ಆಪಲ್ ಪ್ಲೈ ಪ್ರೆಸೆಂಟ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ಪವರ್ಡ್ ಬೈ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 and ದಾವತ್ ಬಾಸ್ಮತಿ ಬಿರಿಯಾನಿ ರೈಸ್, ದಿ ಫೈನೆಸ್ಟ್, ವರ್ಲ್ಡ್ಸ್ ಲಾಂಗೆಸ್ಟ್ ಗ್ರೈನ್ಸ್ ಬೇರೆ ಹೌದು. ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಐಡಿಎಸ್ ಇಂಡಿಯನ್ ಡಿಸೈನ್ ಸ್ಕೂಲ್, ಆಪಲ್ ಪ್ಲೈ ಹೈಪರ್ ಮಾರ್ಕೆಟ್, ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್, ರೀಮ್ ಡೇಟ್ಸ್ ಅಂಡ್ ನಟ್ಸ್, ಜೊತೆಗೆ ದಿ ಓಷನ್ ಪರ್ಲ್, ವೆಲ್ಕಮ್ ಟು ಹಾಸ್ಪಿಟಾಲಿಟಿ ಅಂತ ಹೇಳ್ತಾರೆ, SM ಗ್ರೂಪ್ ಆಫ್ ಕಂಪನೀಸ್, ಹನೀಫ್ ಝೆಡ್, ZMZ ಈವೆಂಟ್ಸ್, ಕೆ ಡೆಕೋರ್, ದಿ ಡಿಸೈನರ್ ಕಲೆಕ್ಷನ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೊತೆಗೆ ದಿ ಮಿಡೋಸ್ ರೆಸ್ಟೋ ಕೆಫೆ, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಸೊ ಅದು ಕೂಡ ಎಷ್ಟೋ ಜ್ಯುವೆಲರಿ ಕಲೆಕ್ಷನ್ಸ್ ಇರುವಂತಹ ಒನ್ ಆಫ್ ದ ಫೈನೆಸ್ಟ್ ಜ್ಯುವೆಲರಿ ಶಾಪ್, ಜೊತೆಗೆ ದಿ ಲಿಟಲ್ ಮ್ಯಾಂಗ್ಳೂರ್ ಗೇಮಿಂಗ್ ಈವೆಂಟ್ಸ್ ಅಂಡ್ ಹೋಮ್ ಸ್ಟೇ, ಶುಗರ್ ಕ್ಲೌಡ್ ಬ್ರೌನೀಸ್, ಶಶಿ ಸೋಪ್ ಅಂಡ್ ಆರ್ಕೇಡ್ ಈವೆಂಟ್ಸ್. ಸೊ ನಾನಿವತ್ತು ಎಂಟ್ರಿ ಅಥವಾ ನನ್ನ ನೋಡಿದಾಗ ಒಂದು ಸ್ವಲ್ಪ ಮದುವೆಯ ಒಂದು ಸ್ವಲ್ಪ ವೈಬ್ ನಿಮ್ಗೆ ಅನಿಸ್ತಾ ಇಲ್ಲ? ಎಸ್, ಭಾರತದಲ್ಲಿ ಈ ಹಬ್ಬ ಹರಿದಿನಗಳು ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರ, ಅಷ್ಟೇ ದುಪ್ಪಟ್ಟಲ್ಲಿ ಒಂದು ಮದುವೆ ಅಂತ ಬಂದಾಗ ಅದನ್ನು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಚರಿಸ್ತಾರೆ. ಅದು ನಮ್ಮ ದಕ್ಷಿಣ ಭಾರತದಲ್ಲಾಗಿರ್ಬೋದು, ಉತ್ತರ ಭಾರತದಲ್ಲಾಗಿರ್ಬೋದು, ಅಥವಾ ಇಡೀ ನಮ್ಮ ಬೇರೆ ಬೇರೆ ಪ್ರದೇಶಕ್ಕೆ ಅನುಗುಣವಾಗಿ ಮದುವೆಯನ್ನು ಸಂಭ್ರಮಿಸುವಂತಹ ಅಥವಾ ಮದುವೆಯನ್ನು ನಡೆಸಿಕೊಳ್ಳುವಂತಹ ರೀತಿ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಮದುವೆ ಅಂತ ಬಂದಾಗ ಸ್ಪೆಷಲಿ ಆಗಿ ನಾವು ಬಾಹಿರವಾಗಿ ಇಡುವಂತಹ ಉಡುಗೆ ತೊಡುಗೆ ಆಗಿರ್ಬೋದು ಅಥವಾ ನಾವು ಹಾಕುವಂತಹ ಆಭರಣ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಾ ಅಷ್ಟೇ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಇದೆ. ಸೊ ಏನಾಗಿರ್ಬೋದು? ಎಸ್, ಎಕ್ಸಾಕ್ಟ್ಲಿ, ಮದುವೆಗೆ ಬರುವಂತಹ ಎಲ್ಲ ಅತಿಥಿಗಳಿಗೆ ಬೊಂಬಾಟ ಆದಂತಹ ಔತಣ ಕೂಟ. ಸೊ ಅವರಿಗೆ ಮನಸ್ಸಿಗೆ ಇಡಿಸಬೇಕು, ಜೊತೆಗೆ ಅವರಿಗೆ ಖುಷಿ ನೀಡುವಂತಹ ರುಚಿ ರುಚಿಯಾದಂತಹ ಅಡುಗೆ ತುಂಬಾ ಚೆನ್ನಾಗಿರ್ಬೇಕು. ಸೊ ಹಾಗಿರುವಾಗ ಈ ಮದುವೆಯ ಸಮಾರಂಭ ಅಂತ ಬಂದಾಗ ಖಂಡಿತವಾಗ್ಲೂ ಹೇಗೆ ವಿಭಿನ್ನವಾದಂತಹ ಒಂದು ಶೈಲಿಯನ್ನು ಅನುಕರಿಸ್ತಾರ, ಅದೇ ರೀತಿ ಈ ಫುಡ್ ಸಿಸ್ಟಮ್ ಅಂತ ಬಂದಾಗ ಪ್ರತಿ ಒಂದು ಮದುವೆಯಲ್ಲೂ ಅದು ಯಾವುದೇ ಒಂದು ಧರ್ಮಕ್ಕೆ ಅನುಗುಣವಾಗಿರ್ಬೋದು ಅಥವಾ ಒಂದು ಸಿಸ್ಟಮ್ ಆಗಿರ್ಬೋದು, ಆ ಒಂದೊಂದು ಸಂದರ್ಭಕ್ಕೆ ಅನುಗುಣವಾಗಿ ಅಂತ ಫುಡ್ ಮಾಡಿರ್ತಾರೆ. ಸೊ ಇವತ್ತು ಮದುವೆ ಆ್ಯಂಡ್ ಇದರೆಲ್ಲ ಬಗ್ಗೆ ಅಂತ ಮಾತನಾಡುವಾಗ ನಮ್ಮ ಕಿಚನ್ ಸೆಟಪ್ ಅಲ್ಲಿ ಮದುವೆಯ ಥೀಮ್. ಸೊ ದಿಸ್ ಇಸ್ ಅ ಸೆಕೆಂಡ್ ರೌಂಡ್. ಸೊ ಮದುವೆಯ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಏನ್ ಮಾಡ್ತಾರೆ ನಮ್ಮ ಕಂಟೆಸ್ಟೆಂಟ್ಸ್ಗಳು, ನೀವು ಕಾದು ನೋಡ್ಬೇಕಷ್ಟೇ. ಸೊ ವೆಲ್ಕಮ್ ಒನ್ ಮೋರ್ ಟೈಮ್ ಫಾರ್ ದಿ ರೌಂಡ್ 2, ದಟ್ ಇಸ್ ಅ ವೆಡ್ಡಿಂಗ್ ಥೀಮ್. ಇವತ್ತು ರೌಂಡ್ 2 ವೆಡ್ಡಿಂಗ್ ಥೀಮ್. ಸೊ ನಾವು ಊಟ ಮಾಡ್ತಾ ಇರುವಾಗ ಅದು ಯಾವುದೇ ಮದುವೆಗಳಲ್ಲಿ ಆಗಿರ್ಬೋದು, ನಮ್ಮ ಕ್ಯಾಥಲಿಕ್ ವೆಡ್ಡಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಮುಸ್ಲಿಮ್ಸ್ ಕಮ್ಯುನಿಟಿಯಲ್ಲಿ ಆಗುವಂತಹ ಅವರ ಒಂದು ಮದುವೆ ಸಿಸ್ಟಮ್ ಆಗಿರ್ಬೋದು, ಅಥವಾ ನಮ್ಮ ಹಿಂದೂ ಸಹೋದರ ಸಹೋದರಿಯರ ಮದುವೆ ಸಮಾರಂಭಗಳಲ್ಲಿ ನಾವು ನೋಡಿದಾಗ ಆಗಿರ್ಬೋದು, ಪ್ರತಿ ಮದುವೆಯ ಒಂದು ಔತಣ ಕೂಟದಲ್ಲಿ ಒಂದು ಕಾಮನ್ ಆದಂತಹ ಡಿಶ್ ಇರುತ್ತೆ. ಸೊ ಎಸ್, ನೀವು ಕೂಡ ಗೆಸ್ ಮಾಡ್ತಾ ಇರ್ಬೋದು ಯಾವ್ದಾಗಿರ್ಬೋದಪ್ಪ ಇದು ಕಾಮನ್ ಡಿಶ್ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಹೌದು, ಒಂದು ಬಿರಿಯಾನಿ ಅಂತ ಏನಿದೆ ಅದು ಕಾಮನ್ ಆಗಿ ಎಲ್ಲರಲ್ಲೂ ಇರುತ್ತೆ. ದಟ್ ಈಸ್ ದ ಏನ್ ಹೇಳ್ತಾರೆ, ಇಟ್ಸ್ ಅ ಕಿಂಗ್ ಆಫ್ ದಿ ಫುಡ್ ಅಥವಾ ರೆಸಿಪೀಸ್ ಅಂತ ಹೇಳ್ಬೋದು. ಸೊ ಬಿರಿಯಾನಿ ಬಗ್ಗೆ ಯಾಕೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ,
ಇವತ್ತಿನ ಈ ಒಂದು ಸುತ್ತಲ್ಲಿ, ಈ ಒಂದು ರೌಂಡ್ ಅಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ಗಳು ಬಿರಿಯಾನಿ ಮಾಡಲಿಕ್ಕೆ ಮುಂದುವರಿತಾರೆ. 2 ತಂಡಗಳಲ್ಲಿ ನಾವು 10 ಜನ ನಮ್ಮ ಕಂಟೆಸ್ಟೆಂಟ್ ಅನ್ನು 2 ಗ್ರೂಪ್ಗಳಲ್ಲಿ ಡಿವೈಡ್ ಮಾಡ್ತೇವೆ. 2 ತಂಡಗಳಾಗಿ ಡಿವೈಡ್ ಆಗ್ತಾರೆ. ಅಂಡ್ ಆ 2 ತಂಡಗಳು ಬಿರಿಯಾನಿಯಲ್ಲಿ ಸ್ಪೆಷಲಿಸ್ಟ್ ಆಗಿ ಸ್ಪೆಷಲ್ ಆದಂತಹ ಬಿರಿಯಾನಿ ತಯಾರು ಮಾಡ್ಬೇಕು. ಯಾಕೆ ಈ ಬಿರಿಯಾನಿ ಅಂತ ಹೇಳಿದ್ರೆ, ಸ್ಪೆಷಲಿ ಆಗಿ ನಮ್ಗೆ ಎಲ್ರಿಗೂ ಕೂಡ ಬಿರಿಯಾನಿ ಲವರ್ಸ್ ಯಾರು ಇಲ್ಲ ಅಂತ ಇಲ್ವೇ ಇಲ್ಲ. ಬಿರಿಯಾನಿ ಅಂತ ಹೇಳಿದ್ರೆ ನನ್ಗನಿಸುತ್ತೆ ಇದಕ್ಕೆ ಒಂದು ದೊಡ್ಡದಾದ ಹಿಸ್ಟ್ರಿ ಇದೆ. ಒಂದು ಪ್ರಾಪರ್ ಆದಂತಹ ಒರಿಜಿನ್ ಯಾವುದೂ ಇಲ್ಲ. ಇಟ್ಸ್ ಡಿರೈವ್ಡ್ ಫ್ರಮ್ ಒಂದು ಪರ್ಷಿಯನ್ ವರ್ಡ್ ಆಗಿರ್ಬೋದು. ಒಂದು ಪರ್ಷಿಯನ್ ವರ್ಡ್ ಅಲ್ಲಿ ಬಿರಿಯಾನ್ ಅಂತ ಹೇಳಿದ್ರೆ ಫ್ರೈಡ್ ಬಿಫೋರ್ ಕುಕಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಬಿರಿಂಜ್ ಅಂತ ಹೇಳಿದ್ರೆ ರೈಸ್, ದಟ್ ಇಸ್ ಅ ಪರ್ಷಿಯನ್ ವರ್ಡ್, ಅಲ್ಲಿಂದ ಬಂದಿದೆ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಕಡೆ ದಾಖಲೆಗಳು ನೋಡಿದಾಗ ಏನ್ ಹೇಳ್ತಾರೆ, ಮೊಘಲ್ ಸಾಮ್ರಾಜ್ಯದಲ್ಲಿ ಮುಮ್ತಾಜ್ ರಾಣಿಯವರು ಒಮ್ಮೆ ಈ ಸೈನಿಕರನ್ನು ಭೇಟಿ ಮಾಡ್ತಾರೆ. ಅಲ್ಲಿ ಭೇಟಿ ಮಾಡಿದಾಗ ಈ ಸೈನಿಕರು ಸ್ವಲ್ಪ ನ್ಯೂಟ್ರಿಷನ್ ವಿಷಯಗಳಲ್ಲಾಗಿರ್ಬೋದು ಸ್ವಲ್ಪ ಒಂದು ಮುದುಡ್ದಾಗಿರ್ತಾರೆ. ಅವರನ್ನು ಸ್ವಲ್ಪ ಹುರಿದುಂಬಿಸ್ಲಿಕ್ಕೆ ಶೆಫ್ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ಮೀಟ್ ಅಂದ್ರೆ ಮಾಂಸ ಜೊತೆಗೆ ರೈಸ್ ಅನ್ನು ಒಟ್ಟುಗೂಡಿಸಿ ಒಂದು ನ್ಯೂಟ್ರಿಷನ್ ಆದಂತಹ ಒಂದು ರೆಸಿಪಿ ಮಾಡಿಕೊಡಿ ಅಂತ ಹೇಳಿ. ಅದಕ್ಕೆ ಆನಂತರ ಹೆಸರು ಬರುತ್ತೆ ಬಿರಿಯಾನಿ ಅಂತ ಹೇಳಿ. ಅಥವಾ ಇರಾನ್ ಇಂದಲೂ ಕೂಡ ಮೊಘಲರು ಬಂದಾಗ ಅಲ್ಲಿಂದ ಒಂದು ತಂದಂತಹ ಫುಡ್ ಏನಾಗಿತ್ತು ಅದು ಬಿರಿಯಾನಿ ಅಂತ ಹೇಳ್ತಾರೆ. ಸೊ ಬಿರಿಯಾನಿಗೆ ತುಂಬಾನೇ ದೊಡ್ಡ ಇತಿಹಾಸ ಇದೆ. ಬಟ್ ಇವತ್ತು ನಮ್ಮ ಕಂಟೆಸ್ಟೆಂಟ್ಸ್ ಗಳು ಏನ್ ಬಿರಿಯಾನಿ ಮಾಡ್ತಾರೆ, ಅಫ್ಕೋರ್ಸ್ ಇಟ್ಸ್ ಅ ನಾನ್ ವೆಜ್ ಬಿರಿಯಾನಿ. ಸೊ ಇವತ್ತು ಮದುವೆ ಅಂತೂ ಯಾರ್ದಂತ ಗೊತ್ತಿಲ್ಲ, ಬಟ್ ಮದುವೆಗೆ ಗೆಸ್ಟ್ ಗಳು ಬಂದಿದ್ದಾರೆ. ಗೆಸ್ಟ್ ಗಳಂತ ಹೇಳಿದ್ರೆ ನಮ್ಮ ಜಡ್ಜಸ್ ಗಳು ಅಫ್ಕೋರ್ಸ್. ಸೊ ಇವತ್ತಿನ ಈ ಒಂದು ರೌಂಡ್ 2ಗೆ ಜಡ್ಜ್ ಮಾಡುವಂತಹ ನಮ್ಮ ಗೆಸ್ಟ್ ಗಳನ್ನು ವೆಲ್ಕಮ್ ಮಾಡುವಂತಹ ಟೈಮ್. ಸೊ ಮೊದಲನೇದಾಗಿ ನಮ್ಮ ಈ ಒಂದು ಗೆಸ್ಟ್ ಪ್ಯಾನಲ್ ಅಲ್ಲಿ ಅಥವಾ ಜಡ್ಜ್ ಪ್ಯಾನಲ್ ಅಲ್ಲಿ ಯಾವಾಗ್ಲೂ ಕೂತ್ಕೊಂಡು ಪ್ರತಿ ಒಂದು ಸೆಗ್ಮೆಂಟ್ ಅದು ಕಂಟೆಸ್ಟೆಂಟ್ಸ್ ಗಳ ಜೊತೆ ಸ್ಪರ್ಧಿಗಳ ಜೊತೆ ಅವರು ಕೂಡ ಮಿಂಗಲ್ ಆಗಿ ಅವರಿಗೆ ಸ್ವಲ್ಪ ಟಿಪ್ಸ್ ಅಂಡ್ ಥಾಟ್ಸ್ ಕೊಡ್ತಾ, ಜೊತೆಗೆ ಏನು ಕರೆಕ್ಟ್ ಆಗಿದೆ ಅದನ್ನು ಕರೆಕ್ಟ್ ಆಗಿ, ಏನ್ ಕರೆಕ್ಟ್ ಆಗಿಲ್ಲ ಅದು ಆಗಿಲ್ಲ ಅಂತ ಹೇಳಿ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡುವಂತಹ ಎಲ್ರಿಗೂ ಗೊತ್ತಿರಬಹುದು ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್ ಇದರ ಪ್ರೊಪ್ರೈಟರ್ ಕಮ್ ಶೆಫ್, ಜೊತೆಗೆ 22 ವರ್ಷಗಳ ಇತಿಹಾಸ ಇದ್ದಂತಹ ಈ ರೆಸ್ಟೋರೆಂಟ್ ನ ಮಂಗಳೂರಿನಿಗೆ ಎಲ್ರಿಗೂ ಹಿಡಿಸುವಂತಹ ಒಂದು ಕಂಪ್ಯಾಟಬಲ್ ಆದಂತಹ ರೆಸಿಪೀಸ್ ಗಳನ್ನು ಕೊಡ್ತಾ ಇದೆ. ಸೊ ಇಟ್ಸ್ ನನ್ ಅದರ್ ದ್ಯಾನ್ ಜಡ್ಜ್ ಅಂಡ್ ಶೆಫ್ ಕೋಮಲ್ ಪ್ರಭು ಅವರು. ಸೊ ಲೆಟ್ಸ್ ವೆಲ್ಕಮ್ ಫಾರ್ ಟುಡೇಸ್ ರೌಂಡ್ ದಟ್ ಇಸ್ ಶೆಫ್ ಕೋಮಲ್ ಪ್ರಭು ಅವರನ್ನು. ಎಸ್, ನಮಸ್ತೆ ಮೇಡಮ್, ಬನ್ನಿ 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 ಬನ್ನಿ, ವಾರ್ಮ್ ವೆಲ್ಕಮ್. ಅಂಡ್ ಮದುವೆಗೆ ತಮಗೂ ಸ್ವಾಗತ. ಅಲ್ಲ ಗೊತ್ತಿಲ್ಲ ಮದುವೆ ಯಾರ್ದಂತ ಗೊತ್ತಿಲ್ಲ, ಬಟ್ ಮದುವೆಯ ಥೀಮ್ ಇವತ್ತು. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗೆ ಆಯ್ತು ತಮ್ಗೆ ಹುಡುಗಿ ನೋಡ್ತಾ ಇದ್ದಾರೆ. ಇಲ್ಲ ಪಾತ್ರ ಅಲ್ಲ ನಂಗೆ ನಾನು ಮೊದಲೇ ಹೇಳಿದೆ, ಇವತ್ತು ರೌಂಡ್ ಸೆಲೆಕ್ಟ್ ಮಾಡುವಾಗ ಮೊದಲೇ ನಾನು ಹೇಳಿದೆ ಈ ಮದುವೆ ಹೇಳುವಂತದ್ದು ಕಾನ್ಸೆಪ್ಟ್ ನನಗೆ ಬಾರಿ ಹತ್ರ ಬರ್ತಾ ಇದೆ. ಇವತ್ತು ಇಲ್ಲೂ ಮದುವೆ ಅಂತ ಹೇಳ್ತಾ ಇದ್ದಾರೆ, ನನ್ನ ಮದುವೆ ಅಲ್ಲ, ಮದುವೆ ಥೀಮ್ ಇವತ್ತು. ಸೊ ಮೇಡಮ್, ತಮ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ನಿಮ್ ಜೊತೆಗೆ ಇನ್ನಿಬ್ರು ಶೆಫ್ ಗಳಿದ್ದಾರೆ, ಅವರನ್ನು ಕೂಡ ವೆಲ್ಕಮ್ ಮಾಡುವ. ಅಂಡ್ ವೀಕ್ಷಕರೇ, ಇನ್ನೋರ್ವ ಜಡ್ಜ್ ಆಗಿ ಇವತ್ತು ನಮ್ ಜೊತೆಗೆ ಖಂಡಿತವಾಗ್ಲೂ ಒನ್ ಮೋರ್ ಶೆಫ್. ಹಿ ಇಸ್ ಅ ಶೆಫ್ ಫ್ರಮ್ ದಿ ಓಷನ್ ಪರ್ಲ್. ವೆಲ್ಕಮ್ ಫಾರ್ ದಿ ಹಾಸ್ಪಿಟಾಲಿಟಿ ಅಂತ ಹೇಳ್ತಾರೆ. ಓಷನ್ ಪರ್ಲ್ ಹೇಳುವಂತಹ ಒಂದು ಸುಂದರವಾದಂತಹ ಹಾಸ್ಪಿಟಾಲಿಟಿಗೆ ಹೆಸರುವಾಸಿಯಾದಂತಹ, ಜೊತೆಗೆ ಮಲ್ಟಿ ಕ್ಯೂಸಿನ್ ಗಳಿಗೆ ಒಂದು ಹೆಸರುವಾದಂತಹ ಒನ್ ಅಂಡ್ ಓನ್ಲಿ ರೆಸ್ಟೋರೆಂಟ್ ಕಮ್ ಹೋಟೆಲ್ ಅಂತ ಹೇಳ್ಬೋದು. ದಟ್ ಇಸ್ ದಿ ಓಷನ್ ಪರ್ಲ್. ಅಲ್ಲಿಯ ಒಂದು ಶೆಫ್ ಆದಂತಹ ಶೆಫ್ ಅಂಕುರ್ ಅವರು ನಮ್ಮ ಜೊತೆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಶೆಫ್ ಅಂಕುರ್ ಪ್ಲೀಸ್. ಎಸ್, ವಾರ್ಮ್ ವೆಲ್ಕಮ್ ಶೆಫ್. ಎಸ್, ವೆಲ್ಕಮ್ ಟು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2. ಜೊತೆಗೆ ಇನ್ನೋರ್ವ ಜಡ್ಜ್ ನಮ್ ಜೊತೆಗೆ ಇವತ್ತಿನ ಈ ಒಂದು ಎಪಿಸೋಡ್ಗೆ ಜಡ್ಜ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಆಗ್ಲೇ ಬಿರಿಯಾನಿ ಬಗ್ಗೆ ತುಂಬಾ ವಿಷಯಗಳನ್ನು ಹೇಳಿದೆ. ಸೊ ಬಿರಿಯಾನಿ ಅಂತ ಹೇಳಿದಾಗ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಅದು ಈಸಿ ಅಲ್ವೇ ಅಲ್ಲ, ಯಾಕಂದ್ರೆ ಎಲ್ರಿಗೂ ಆ ಬಿರಿಯಾನಿಯ ರಿಚ್ ಟೇಸ್ಟ್ ಗೊತ್ತೇ ಇದೆ. ಸೊ ಈ ಬಿರಿಯಾನಿಯಲ್ಲಿ ಎಕ್ಸ್ಪರ್ಟ್, ಜೊತೆಗೆ ವೆಡ್ಡಿಂಗ್ ಫುಡ್ಗಳಲ್ಲಿ, ಸೊ ಮದುವೆ ಅಂತ ಬಂದಾಗ ಅದು ಕೇವಲ 500 ಜನ 1000 ಜನ ಅಲ್ಲ, 15,000ಕ್ಕೂ ಮಿಕ್ಕಿ ಕ್ವಿಂಟಾಲ್ ಗಟ್ಟೆಯಲ್ಲಿ ಬಿರಿಯಾನಿ ಮಾಡಿ ಅದರ ರುಚಿಯನ್ನು ಉಣಬಡಿಸಿದಂತಹ ಒನ್ ಮೋರ್ ಶೆಫ್ ಅಂತ ಹೇಳ್ಬೋದು. ದಟ್ ಈಸ್ ಶೆಫ್ ಹನೀಫ್. ಹನೀಬ್ಸ್ ಹೇಳುವಂತ ಒಂದು ಕಂಪನಿಯ ಪ್ರೊಪ್ರೈಟರ್ ಇವರು, ಜೊತೆಗೆ ಎಷ್ಟೋ ಜನರಿಗೆ ಬಿರಿಯಾನಿಯಲ್ಲಿ ಅವರ ಕೈ ರುಚಿಯನ್ನು ಉಣಬಡಿಸಿದವರು. ಸೊ ಲೆಟ್ಸ್ ವೆಲ್ಕಮ್ ಒನ್ ಮೋರ್ ಜಡ್ಜ್, ದಟ್ ಈಸ್ ಶೆಫ್ ಹನೀಫ್ ಪ್ಲೀಸ್. ಎಸ್, ಬನ್ನಿ 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 ಬನ್ನಿ. ಎಸ್, ವಾರ್ಮ್ ವೆಲ್ಕಮ್. ಎಸ್, ನನ್ಗಂತೂ ಇವತ್ತು ಖುಷಿ ಆಗುತ್ತಪ್ಪ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಒಂದರಲ್ಲಿ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪರ್ಟ್ ಇರುವಂತಹ ಶೆಫ್ಗಳು ಇವತ್ತು ನಮ್ಮ ಈ ಸುತ್ತನ್ನು ಜಡ್ಜ್ ಮಾಡ್ತಾರೆ. ಮಾಡ್ಲೇಬೇಕಲ್ವಾ? ಮದುವೆ ಸಮಾರಂಭ ಅಂತ ಹೇಳಿದಾಗ ಅಲ್ಲಿ ಇವರು ಮೂವರಷ್ಟೇ ಅಲ್ಲ, ಎಷ್ಟೋ ಸಾವಿರಾರು ಜನ ಜಡ್ಜ್ ಮಾಡುವಂತಹ ಒಂದು ಔತಣವಾಗಿರುತ್ತೆ. ಮನೆಗೆ ಹೋದ್ರಂತ ಒಂದು ವಿಷಯ ಮಾತನಾಡ್ತಾರೆ MC ಬಗ್ಗೆ, ಮತ್ತೊಂದು ಊಟದ ಬಗ್ಗೆ ಅಲ್ವಾ? ಸೊ ಏನೇ ಆಗಿರ್ಲಿ, ಬಟ್ ಊಟದ ಬಗ್ಗೆ ಅಂತೂ ಖಂಡಿತವಾಗ್ಲೂ ನಾವು ಮಾತನಾಡ್ತೀವಿ, ಅದು ಹೀಗಿತ್ತು ಹಾಗಿತ್ತು ಅಂತ ಹೇಳಿ. ಬಟ್ ಇವತ್ತು ನಮ್ಮ ಮದುವೆಯ ಸೆಟಪ್ ಅಲ್ಲಿ, ಮದುವೆಯ ಕಾನ್ಸೆಪ್ಟ್ ಅಲ್ಲಿ ಬಿರಿಯಾನಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಹಾಗಿರುವಾಗ ಫಸ್ಟ್ ಶೆಫ್ ಕೋಮಲ್ ಪ್ರಭು ಅವ್ರ ಹತ್ರ ಕೇಳ್ತಾ ಇರೋದು, ಇವತ್ತು ನಮ್ಮ ಕಂಟೆಸ್ಟೆಂಟ್ಸ್ಗಳು 2 ಟೀಮ್ ಅಲ್ಲಿ ಡಿವೈಡ್ ಆಗ್ತಾರೆ ಅಂಡ್ ಅವರು ಬಿರಿಯಾನಿ ಮಾಡ್ತಾರೆ.
ಸೊ ಹಾಗಿರುವಾಗ ತಮ್ಮ ರೆಸ್ಟೋರೆಂಟ್ ಆಗಿರ್ಬೋದು, ತಮ್ಮ ಕೈರುಚಿಯಲ್ಲೂ ತಾವು ಎಕ್ಸ್ಪರ್ಟ್ ಅದರಲ್ಲಿ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ಮ ಕಂಟೆಸ್ಟೆಂಟ್ಸ್ಗಳಿಂದ? ಬಿರಿಯಾನಿ ಎಂದ ಕೂಡಲೇ ಅದು ರೈಸಿದು ಫ್ಲೇವರ್ ಬಿಡಬೇಕು, ಪ್ಲಸ್ ಅದು ಮಾಡಿದ ಮಸಾಲೆ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಸೊ ನಾವೆಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಮಾರ್ಕೆಟಲ್ಲಿ ದೆರ್ ಇಸ್ ಅ ಫ್ಲೇವರ್ ಆಫ್ ಬಿರಿಯಾನಿ ಆ್ಯಂಡ್ ದಟ್ ಟು ದಾವತ್ ಪೀಪಲ್ ಹ್ಯಾವ್ ದೇಯರ್ ನೇಮ್. So we are looking at a good wide range of biryani being showcased. Definitely. ಜೊತೆಗೆ one more judge, that is Chef Ankur. Of course, you are specialized in your categories of cooking aspects. So the Ocean Pearl ಅಲ್ಲಿ ನಾನು ಕೂಡ ರೀಸೆಂಟ್ಲಿ ವಿಸಿಟ್ ಮಾಡಿದಾಗ, ಅಲ್ಲಿ ವೆಡ್ಡಿಂಗ್ ಆದಾಗ ಅಥವಾ ಯಾವುದೇ ಒಂದು ಸೆರೆಮನೀಸ್ ಫಂಕ್ಷನ್ಸ್ ಆದಾಗ, ದೇ ಹ್ಯಾವ್ ಅ ವೆರೈಟಿ ಆಪ್ಷನ್ಸ್ ಆಫ್ ಬಿರಿಯಾನಿ. ಅದು ನಮಗೆ ಯಾವ ಒಂದು ಸ್ಟೇಟ್ ಹೇಳಿದ್ರೆ ಸಾಕು ಆ ಬಿರಿಯಾನಿ ಮಾಡಿಕೊಡ್ತಾರೆ. ಸೊ ಹಾಗಿರುವಾಗ what you expect from our contestant in two groups, they are going to prepare the biryani. So what is your expectation? Namaste. So my impression is the biryani is almost of all India is always good. The spices of Kashmir to Karnataka to Gujarat, Assam is different types of biryanis. But biryani almost is a party of the profession of food, and birthday parties, celebration of biryani almost is everywhere good. So then almost biryani is taste veg and non-veg to all both prepare is the hospitality of the management, and then is good taste of the biryani. ಎಕ್ಸಾಕ್ಟ್ಲಿ. ಸೊ ಕಂಟೆಸ್ಟೆಂಟ್ಸ್ಗಳು ಮಾಡಿದಂತಹ ರೆಸಿಪಿಯಲ್ಲಿ ದಿ ಬೆಸ್ಟ್ ಕೊಡಬೇಕಂತ ಅವ್ರು ಹೇಳ್ತಾ ಇರೋದು ಅಷ್ಟೇ. ಆ್ಯಂಡ್ ಎಸ್, ಇವರ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳಿದೆ, ತುಂಬ ಮಾತನಾಡ್ಲಿಕ್ಕಿದೆ ಬೇರೆ ಇವ್ರ ಹತ್ರ ಅಲ್ಲಿ ಹೋದ ನಂತರ. ಬಟ್ ಬಿರಿಯಾನಿಯಲ್ಲಿ ತಾವು ಎಕ್ಸ್ಪರ್ಟ್. ಬಿರಿಯಾನಿ ಯಾವ ಥರ ಆಗಬೇಕು, ಅದು ಒಬ್ರಿಬ್ಬರಿಗೆ ಮಾಡಿದಂಥ ಬಿರಿಯಾನಿ ಅಲ್ಲ, ಕ್ವಿಂಟಾಲ್ ಗಟ್ಟೆ ಅಕ್ಕಿಯನ್ನು ಹಾಕಿ ಆ ಬಿರಿಯಾನಿ ಮಾಡಿದಂಥ ಎಕ್ಸ್ಪೀರಿಯನ್ಸ್ ತಮಗೆ ಇದೆ. ಸೊ ಹಾಗಿರುವಾಗ ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬರಿಗೆ, ಈಗ ಫಾರ್ ಎಕ್ಸಾಂಪಲ್ ಬಂದಂಥ ಒಂದು ಅತಿಥಿಗೆ ಅಥವಾ ಗೆಸ್ಟಿಗೆ ಆ ಬಿರಿಯಾನಿ ಏಕ್ದಮ್ ಸೂಪರ್ ಅಂತ ಹೇಳ್ಬೇಕಾದ್ರೆ ಏನು ಅದರಲ್ಲಿರುವಂಥ 3 ಫೀಚರ್ಸ್? ಒಂದು ಏನಂದರೆ ಬಿರಿಯಾನಿ ದಮ್ ಆಗಿರಬೇಕು, ಒಳ್ಳೆ ಮಾಂಸ ಮತ್ತು ರೈಸ್ ಕುಕ್ ಆಗಿರಬೇಕು, ಒಳ್ಳೆ ಪ್ರಾಪರ್ ಕುಕ್ ಆಗಿರಬೇಕು. ಮತ್ತೊಂದು ಏನಂದ್ರೆ ಅದರಲ್ಲಿ ಅರೋಮನು ಅಥವಾ ಟೇಸ್ಟ್ ಆಗಿರಬೇಕು. ಓಕೆ. ಇನ್ನೊಂದಂದ್ರೆ ದಮ್ ಒಳ್ಳೆ ಬಿರಿಯಾನಿ ಅಡಿ ಮಸಾಲೆ ಮತ್ತು ಇದು ರೈಸ್ ಒಳ್ಳೆ ಮಸಾಲೆ ಇರಬೇಕು. ಸೂಪರ್. ಸೊ ತಮಗೂ ಇವತ್ತಿನ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಈ ಒಂದು ರೌಂಡಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಮಿಸ್ಟರ್ ಹನೀಫ್ ಅವರೇ. ಆ್ಯಂಡ್ ಆಲ್ 3 ಗೆಸ್ಟ್ ವಾರ್ಮ್ ವೆಲ್ಕಮ್. ಎಂಜಾಯ್ ಟುಡೇಸ್ ಶೋ. ಆ್ಯಂಡ್ ಇವತ್ತಿನ ಯಾವ ಥರ ಕಂಟೆಸ್ಟೆಂಟ್ಸ್ ಬರ್ತಾರೆ, ಏನು ಮಾಡ್ತಾರೆ, ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಅಂಟಿಲ್ ದೆನ್ ನಿಮ್ಮ ಪ್ಲೀಸ್ ವೆಯ್ಟ್ ಮಾಡ್ತಾರೆ. So let's welcome the contestants, please. ಅಡಿಗೆ ಕೋಣೆಗೆ ಕಾಲಷ್ಟೇ ಅಲ್ಲ, ಇವತ್ತು ಗೊತ್ತಿದೆ ನಿಮಗೆ ಮದುವೆ ಇಲ್ಲಿ ಯಾರ್ದು? ನಂದಲ್ಲಪ್ಪ, ಎಂತ ನಮ್ದು ಮದುವೆ? ಎಲ್ಲ ನನ್ನ ಮದುವೆಗೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಆ ಥರ ಡ್ರೆಸ್ ಏನ್ ಮೇಡಮ್? ಇವ್ರ ಹತ್ರ ಏನ್ ಹೇಳಿದ್ರಿ? ಹಾಗಂತ ಹೇಳಿ ಯಾವಾಗ್ಲೂ ಮದುವೆನಾ? ಎಸ್ ಮೇಡಮ್, ಇವತ್ತಿದ್ದು ಈ ಒಂದು ಕಿಚನ್ ನಮ್ದೆಲ್ಲ ಇಲ್ಲಿ ವಾತಾವರಣ ನೋಡುವಾಗ ಮದುವೆ ಸೆಟಪ್ ತರ ಕಾಣ್ತಾ ಇದೆ ಅಲ್ವಾ ನಿಮ್ಗೆ? ಕಾಣ್ತಿದೆ ಸರ್. ಅದನ್ನು ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ. ಅದಕ್ಕೆ ಸ್ಪೆಷಲ್ ಆಗಿ ನಾನು ಬಂದಿರೋದು ಅಲ್ವಾ? ಅಂಡ್ ಮೇಡಮ್, ನೀವೇನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಇಷ್ಟು ತನಕ ಬಂದದ್ದು. ಇಲ್ಲಿ ತನಕ ಬಂದದ್ದು ಖುಷಿ ಆಯ್ತಾ ಅಥವಾ ಇವತ್ತು ಮದುವೆಗೆ ಬಂದದ್ದು ಖುಷಿ ಆಯ್ತಾ? ಇಷ್ಟು ತನಕ ಬಂದದ್ದು ಖುಷಿ ಆಯ್ತು ಮೇಡಮ್ಗೆ. ಎಸ್. ಸೊ ಸ್ಪೆಷಲಿ ನಾನು ಏನ್ ಈ ಮದುವೆ ಬಗ್ಗೆ ಮಾತನಾಡ್ತಾ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು ಇವತ್ತಿನ ಸೆಕೆಂಡ್ ರೌಂಡ್ ಏನಿದೆ, ಇಟ್ಸ್ ಅ ವೆಡ್ಡಿಂಗ್ ಥೀಮ್. ಓಕೆ. ಸೊ ವೆಡ್ಡಿಂಗ್ ಥೀಮ್ ಅಲ್ಲಿ ಬಂದಾಗ ನೀವು ಕೂಡ ಮದುವೆಗೆ ಹೋಗಿರ್ತೀರಾ. ಆ್ಯಂಡ್ ನಾವು ಕೂಡ ಎಲ್ಲ ಸಮಾರಂಭಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇವೆ. ಆ್ಯಂಡ್ ಸ್ಪೆಷಲಿ ನಾವು ಸೌತ್ ಅಲ್ಲಿರುವ, ದಕ್ಷಿಣ ಭಾಗದಲ್ಲಿರುವ ಮದುವೆಯನ್ನು ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸ್ತೇವೆ. ಸೊ ಅಲ್ಲಿ ಮದುವೆ ಅಂತ ಬಂದಾಗ ಔತಣಕೂಟದಲ್ಲಿ ಒಂದು ಸ್ಪೆಸಿಫಿಕ್ ಆದಂತಹ ಒಂದು ಫುಡ್ ಇರುತ್ತೆ ಅಥವಾ ರೆಸಿಪಿ ಇರುತ್ತೆ. ಏನದು? ಬಿರಿಯಾನಿ. ಎಸ್, ಆಫ್ ಕೋರ್ಸ್. ಸೊ ಹಾಗಿರುವಾಗ ಮದುವೆ ಅಂತ ಬಂದಾಗ ಇಲ್ಲಿ ಕೆಲವು ಮ್ಯಾರಿಡ್ಸ್ ಕೂಡ ಇದ್ದಾರೆ, ಅನ್ಮ್ಯಾರಿಡ್ ಕೂಡ ಇದ್ದೀರಾ. ಸೊ ಹಾಗಿರುವಾಗ ತಮ್ಮ ಮದುವೆ ಆದವರ ಎಕ್ಸ್ಪೀರಿಯನ್ಸ್ ನನಗೆ ಕೆಲವೊಂದು ಬೇಕು. ಸೊ ಮೇಡಮ್, ತಮ್ಮ ಇಫ್ ಐ ನಾಟ್ ರಾಂಗ್ ಮದುವೆ ಆಗಿದೆ ಅಲ್ವಾ? ಓಕೆ, ಮದುವೆ ಆಗಿಲ್ಲ. ಸೊ ಮೇಡಮ್, ತಮ್ಮ ಮದುವೆಯ ಒಂದು ಡ್ರೀಮ್ ಯಾವ ತರ ಇದೆ? ಏನೆಲ್ಲ ಫುಡ್ ಇರ್ಬೇಕಂತ ತಮ್ಗೊಂದು ಆಸೆ ಇದೆ ಅದರಲ್ಲಿ? ಅದೇ ಇವತ್ತು ಹೇಗೆ ರೆಸಿಪಿ ಯಾವುದು ಬೆಸ್ಟ್ ಆಗ್ತದೆ ಅದೇ ನನ್ನ ಮದುವೆಗೆ ಸಾಧನೆ ಆರ್ಡರ್ ಕೊಡೋದಲ್ಲ? ನನ್ನ ಮದುವೆಗೆ ಅದೇ ಅಪ್ಪ, ಏನಾಗಿರ್ಲಿ ಎರಡು ಆರ್ಡರ್ ಆಯ್ತು. ಎಸ್ ಮೇಡಮ್, ಅಫ್ ಕೋರ್ಸ್ ಮ್ಯಾರಿಡ್ ಅಂಡ್ ಒಂದು ಫ್ಯಾಮಿಲಿ ಜೊತೆ ಇದ್ದಾರಾ?
ವೆಜಿಟೇರಿಯನ್ ಇದ್ದಿದ್ದು ವೆಜ್. ಸೊ ನಿಮ್ಮ ಮದುವೆಗೆ ಏನೆಲ್ಲ ಫುಡ್ ಇತ್ತು, ಯಾವ ತರ ಇತ್ತು, ಏನೆಲ್ಲ? ಮ್ಯಾಂಗ್ಳೂರ್ ಸ್ಟೈಲೇ ಇದ್ದಿದ್ದು ಎಲ್ಲ. ಓಕೆ. ವೆಜಿಟೇರಿಯನ್ ಸ್ಪೆಷಲ್. ಸೊ ಅದರಲ್ಲೂ ವೆಜ್ ಬಿರಿಯಾನಿ ಅಂತ ವೆಜ್ ಇತ್ತು? ಬಿರಿಯಾನಿ ಇತ್ತು. ವೆಜ್ ಬಿರಿಯಾನಿ. ಓಕೆ. ಮತ್ತೆ ಸ್ವೀಟ್ಸ್ ಡೆಸರ್ಟ್ಸ್ ಎಲ್ಲ ಇತ್ತು. ಓಕೆ, ಸೂಪರ್. ಸ್ವೀಟ್ಸ್ ಡೆಸರ್ಟ್ಸ್ ಎಲ್ಲ ಇತ್ತು. ಆ್ಯಂಡ್ ನಮ್ಮ ಇಬ್ರಾಹಿಂ ಅವ್ರ ಹತ್ರ ಕೇಳೋದಾದ್ರೆ, ಎಸ್ ಹಿ ಈಸ್ ಆಲ್ಸೋ ಮ್ಯಾರಿಡ್. ಯಾರೆಲ್ಲ ತಪ್ಪು ತಿಳ್ಕೊಳ್ಳಿಲ್ಲ, ಮ್ಯಾರಿಡ್ ಅವರು. ಇವತ್ತು ನಾವು ಬಂದದ್ದು ನಿಮ್ಮ ಮದುವೆಗೆ ನಾವು ಕುಕ್ ಮಾಡುವಂತೆ. ಇವರೆಲ್ಲ ಮದುವೆ ಅಂತ ಹೇಳಿ ಈಗ ಹಾಕ್ತಾರಂತ ಹಳ್ಳಕ್ಕೆ. ಈಗ ನಿಮ್ಮ ಮದುವೆ ಯಾವ ತರ ಇತ್ತು ಹೇಳಿ? ನನ್ನ ಮದುವೆ ಬಿಡಿ. ನನ್ನ ಮದುವೆಯಲ್ಲಿ ಬಿರಿಯಾನಿ ಇತ್ತು, ಬಿರಿಯಾನಿ ಟಿಕ್ಕಾ ಮತ್ತೆ ಇದು ಕಬಾಬು, ಓಕೆ, ಮತ್ತೆ ಡೆಸರ್ಟ್ಸ್ ಇತ್ತು. ಸೂಪರ್. ಸೊ ನನ್ಗನಿಸುತ್ತೆ ಜಾಸ್ತಿಯಾಗಿ ಮುಸ್ಲಿಂ ಕಮ್ಯುನಿಟಿಲಿ ನಿಮ್ಮ ಒಂದು ಫುಡ್ ರೆಸಿಪಿ ಆ ನೆಕ್ಸ್ಟ್ ಲೆವೆಲ್. ಅಲ್ಲಿ ಮದುವೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ವಾರದ ಮುಂಚೆನೆ ಗೊತ್ತಾಗುತ್ತೆ, ಆ ಪ್ರಿಪರೇಷನ್ಸ್ ಎಲ್ಲ ಆ ತರ ಇರುತ್ತೆ ಅಲ್ವಾ? ಸೊ ಹಾಗಿರುವಾಗ ಫುಲ್ ಶಾನ್ದಾರ್ ಇತ್ತು. ಸೊ ಇವತ್ತಿಲ್ಲಿ ಬಿರಿಯಾನಿ ಟಿಕ್ಕಾ ಎನ್ನ ಮದುವೆ ಪೂರ ಬೊಕ್ಕ ಆಯ್ತಾ? ಓಕೆ, ಎಸ್. ಮೇಡಮ್, ತಮ್ಮದು ಮದುವೆಯ ಒಂದು ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಎಸ್, ನೀವು ದೂರನೇ ಇರಿ ಆಯ್ತಾ? ನಾವೆಲ್ಲ ಒಂದು ಪಂಗಡದಲ್ಲಿರುವವರು, ಮದುವೆ ಆಗದವರೆಲ್ಲ ಇದು ವಿಷಯ ಮಾತನಾಡಿ. ಮೇಡಮ್, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮದುವೆಯ ಸಂದರ್ಭದಲ್ಲಿ? ತಾವು ಮದುವೆ ಆದಂತಹ ಸಂದರ್ಭದಲ್ಲಿ ತಮ್ಮ ಕುಟುಂಬದಲ್ಲಿ ಮದುವೆಯ ಸಮಾರಂಭ ಇದ್ದಾಗ? ಸರ್ ಎಲ್ಲ ವೆಜ್ ಮಾಡಿದ್ದು ನಾನು. ಓಕೆ. ವೆಜ್ ಬಿರಿಯಾನಿ. ವೆಜ್ ಹೇಳುವಾಗಲೇ ಬಾರಿ ಇಷ್ಟು ಸಣ್ಣದಾಯ್ತು ಮುಖ. ನಾನ್ ವೆಜ್ ತರ ಏನು ಊಟ ಇರ್ಲಿಲ್ವಾ? ಸರ್ ಒಂದು 2-3 ಡೇಸ್ ಬಿಟ್ಬಿಟ್ಟು ಆಮೇಲೆ ಮರಳಿ ಊಟ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಬೀಗರು, ಔತಣ ಅಂತ ಹೇಳ್ಬಿಟ್ಟು. ಆವಾಗ ಬಿರಿಯಾನಿ ಮತ್ತೆ ಕುರ್ಮಾ, ಮುದ್ದೆ ಆ ತರ ಇರುತ್ತೆ. ಸೊ ವೆಜ್ ಕ್ಯಾಟಗರಿಯಲ್ಲೂ ಒಂದು ಟೈಮಲ್ಲಿ ಇದ್ರೆ ಆಮೇಲೆ ನಾನ್ ವೆಜ್ ಅಲ್ಲೂ ಇರುತ್ತೆ. ಮೇಡಮ್, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮದುವೆ? ನಮ್ಮದು ಮದುವೆಗಂತೂ ಫುಲ್ ಸೌತ್ ಇಂಡಿಯನ್ ಮೀಲ್ ಇತ್ತು. ಅದೇ ನೆಕ್ಸ್ಟ್ ಡೇ ಬೀಗ್ರೂಟ ಆಗ್ತದಲ್ಲ, ಆವಾಗ ಮಾತ್ರ ನಾನ್ ವೆಜ್. ಅದರಲ್ಲಿ ನಾನ್ ವೆಜ್ ಅಂದರೆ ನಾನು ಐ ಆಮ್ ಫ್ರಮ್ ಕಾರವಾರ, ಆ ರೀಜನ್. ಸೊ ನಮ್ದು ಅಂತ ಹೇಳಿದರೆ ಅಲ್ಲಿದೆ ಫುಡ್ ಬೇರೆ ಥರನೇ ಇರ್ತದೆ. ಬಿರಿಯಾನಿ ಅಂತ ಹೇಳಿದ್ರೆ ನಾವು ಭಟ್ಕಳಿ ಬಿರಿಯಾನಿ, ಮುಸ್ಲಿಮ್ಸ್ ಬಿರಿಯಾನಿಸಿಗೆ ಹೋಗ್ತೇವೆ ಎಸ್ಪೆಷಲಿ. ಅಂಥ ಟೈಮಲ್ಲಿ ನಾವು ಅವ್ರ ಹತ್ರನೇ ಆರ್ಡರ್ ಕೊಡೋದು. ಸೊ ನನ್ನ ಮದುವೆಯಲ್ಲಿ ಬಿರಿಯಾನಿ ಇತ್ತು ನೆಕ್ಸ್ಟ್ ಡೇ. ಮತ್ತೇನು ಸ್ಪೆಷಲ್ ಏನು ನಾನ್ ವೆಜ್ ಏನಿತ್ತು ಅದೆಲ್ಲ ಕಾರವಾರಿ ರೆಸಿಪೀಸೇ ಇತ್ತು. ಸೂಪರ್. ಅದೇ ನಾನು ಹೇಳ್ದೆ ಅಲ್ವಾ, ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಚೇಂಜ್ ಆದಾಗ ಆ ಒಂದು ಫುಡ್ ಸಿಸ್ಟಮೇ ಬದಲಾಗ್ತಾ ಇರುತ್ತೆ. ಬಟ್ ಇವತ್ತು ನಿಮ್ಗೆ ಇರೋದು ಈ ರೌಂಡ್ ಅಲ್ಲಿ ಗ್ರೂಪ್ ಟಾಸ್ಕ್ ಬಿರಿಯಾನಿ ಮಾಡುವಂಥದ್ದು. ಇವತ್ತು 2 ತಂಡಗಳು ನಾವು ಮಾಡ್ಲಿಕ್ಕಿದೆ. ಈಗ ಮನೆಯಲ್ಲಿ ಮಾಡೋದಾದ್ರೆ ಅರ್ಧ ಗಂಟೆಯಲ್ಲೂ ಮಾಡ್ಬೋದು. ಹೌದು. ಡೊಮೆಸ್ಟಿಕ್ ಅಂಡ್ ಕಮರ್ಷಿಯಲ್ ಇಸ್ ಡಿಫ್ರೆಂಟ್. ಆದ್ರೆ ಇವತ್ತು ನಿಮ್ಗೆ 2 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಓಕೆ, 2 hours. ಸೊ ಹನೀಫ್ ಅವರೇ ಹೇಳಿ, ಇವತ್ತಿನ ಈ ಕಂಟೆಸ್ಟೆಂಟ್ಸ್ ಗಳಿಗೆ ತಮ್ಮ ಕಡೆಯಿಂದ ವಾಟ್ ಆರ್ ದ ಬಿರಿಯಾನಿ ಟಿಪ್ಸ್? ಇವಾಗ ಮೊದಲು ಏನಂದರೆ ರೈಸ್ ನೆನೆದಾಗಬೇಕು ಮೊದಲು. ಆಮೇಲೆ 1 ಅವರಲ್ಲಿ ಮಸಾಲ ರೆಡಿ ಮಾಡಿ 1 ಅವರಲ್ಲಿ ದಮ್ ಹಾಕಿ ರೆಡಿ ಮಾಡಬೇಕು 2 ಗಂಟೆಯಲ್ಲಿ. ಸೊ ಒಂದು ಆನ್ ಟೈಮಲ್ಲಿ ಈಗ ಇವರಿಗೆ ಇವತ್ತು ಕೊಡುವಂತಹ ಎಷ್ಟು ಕೆಜಿಯಲ್ಲಿ ಅಂತ ಆಕ್ಚುಲಿ ಅವ್ರು ಬಿರಿಯಾನಿ ಮಾಡಬೇಕಾಗುತ್ತೆ, ಅಥವಾ ಯಾವುದು ಕ್ವಾಂಟಿಟಿ ಮಾಡ್ತಾ ಇದ್ದಾರೆ ಇವತ್ತು? ಯಾಕಂದ್ರೆ ಶೆಫ್ ಕೋಮಲ್ ಅವರು ಹೇಳ್ದಾಗೇನೆ ಮನೆಯಲ್ಲಿ ಮಾಡುವಂತಹ ಬಿರಿಯಾನಿಯ ಟೈಮ್ ಅಂಡ್ ಹೀಗೆ ಒಂದು ಅದಂದ್ರೆ ಟೈಮ್ ಡಿಪೆಂಡ್ ಆನ್ ದಿ ಕ್ವಾಂಟಿಟಿ ಅಲ್ವಾ? ಕ್ವಾಂಟಿಟಿ ಆಫ್ ದ ರೈಸ್ ಅಂಡ್ ದ ಕೆಜಿ ಅಂಡ್ ದ ಪೀಪಲ್. ಸೊ ಇವತ್ತು ಏನ್ ಕೊಡ್ತಾ ಇರೋದು ಇವರಿಗೆ, ಎಷ್ಟು ಕ್ವಾಂಟಿಟಿಯಲ್ಲಿ? 3 kg. 3 kg. ಸೊ 3 kg ಬಿರಿಯಾನಿ ನಿಮ್ಗೆ ಮಾಡ್ಲಿಕ್ಕೆ ಇರುತ್ತೆ. ಹಾಗಂತ ಹೇಳಿ 3 ಗಂಟೆ ಅಲ್ಲ, 2 ಗಂಟೆ ಆಯ್ತಾ? ಓಕೆ, 2 hours ಅಷ್ಟೇ ನಿಮ್ಗೆ ಕೊಡುವಂತಹ. 2 ಗಂಟೆಯಲ್ಲಿ ನೀವು 5 ಜನರಂತೆ 2 ಗ್ರೂಪ್ ಅಲ್ಲಿ ಮಾಡ್ಲಿಕ್ಕಿರುವಂತಹ ಟಾಸ್ಕ್ ಇದು. ಸೊ ಇಟ್ಸ್ ನಾಟ್ ಅ ಇಂಡಿವಿಜುವಲ್ ಟಾಸ್ಕ್, ಇಟ್ಸ್ ಅ ಗ್ರೂಪ್ ಟಾಸ್ಕ್. ಇಲ್ಲಿ 2 ತಂಡಗಳು ಡಿವೈಡ್ ಹಾಕೊಂಡು 2 ಗಂಟೆಯಲ್ಲಿ ಬಿರಿಯಾನಿ ಮಾಡುವಂತಹ ಆಪ್ಷನ್. ನಮ್ಮ ಕಡೆಯಿಂದ ದಾವತ್ ಬಾಸ್ಮತಿ ಬಿರಿಯಾನಿ ರೈಸ್, ಒನ್ ಆಫ್ ದ ಫೈನೆಸ್ಟ್ ಲಾಂಗ್ ಗ್ರೇನ್ ಇರುವಂತಹ ರೈಸ್, ಜೊತೆಗೆ ಆಪಲ್ ಹೈಪರ್ ಮಾರ್ಕೆಟ್ ವತಿಯಿಂದ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ಗಳು ನಿಮಗೆ ಸಿಗುತ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲು ಇದೆ, ಅರುಣಾದವರ ಮಸಾಲ ಬೇರೆ ಇದೆ. ಸೊ ಎಲ್ಲವೂ ನಿಮ್ಗೆ ಇರುವಂತಹ ಈ ಒಂದು ಸೆಟಪ್ ಅಲ್ಲಿ ಜೊತೆಗೆ ನಿಮ್ಗೆ ನಾನ್ ವೆಜ್ ಬಿರಿಯಾನಿ ಅಂದ್ರೆ ಚಿಕನ್, ಇದು ನಿಮ್ಗೆ ಪ್ರೊವೈಡ್ ಮಾಡ್ತೇವೆ, ಫ್ರೆಶ್ ಚಿಕನ್. ಅಂಡ್ ಆಗ್ಲೇ ಹೇಳ್ದಾಗೆ ಬಿರಿಯಾನಿ ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಅದಕ್ಕೆ ಆಡ್ ಆನ್ ಇರಬೇಕಲ್ವಾ? ಹೇಗಿರುವಾಗಲೂ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಚಾಮ್ ಬರಬೇಕು, ಟೇಸ್ಟ್ ಬರಬೇಕು. ಹಾಗಿರೋ ಒಂದು ಸೈಡ್ ಡಿಶ್ ತರ ಒಂದು ಕಬಾಬ್ ಕೂಡ ಮಾಡ್ಲಿಕ್ಕಿರುತ್ತೆ, ಅದು ನನ್ನ ಕಡೆಯಿಂದ ಎಕ್ಸ್ಟ್ರಾ ಆಯ್ತಾ? ಓಕೆ, ಸ್ವೀಟ್ ಅಂತೂ ಆಮೇಲೆ ನೋಡು ಅಲ್ವಾ ಮೇಡಮ್? ಇವರು ಸ್ವೀಟ್ ಅಲ್ಲಿ ಎಕ್ಸ್ಪರ್ಟ್, ಸುಮ್ಮನೆ ನಿಂತಿದ್ದಾರೆ ಇವರು. ಇವತ್ತು ಮದುವೆಗೆ ನೀವು ಸ್ವೀಟ್ ಮಾಡಬೇಕು ಆಯ್ತಾ? ಓಕೆ, ಬಟ್ ಎನಿವೇ ಬಿರಿಯಾನಿ ಅಲಾಂಗ್ ವಿತ್ ಕಬಾಬ್ ಮಾಡ್ಲಿಕ್ಕಿರೋದು 2 hours ಅಲ್ಲಿ. ಅಂಡ್ ಟೀಮ್ ಡಿವೈಡ್ ಆದಾಗ ಯಾವ ಟೀಮ್ ಒಂದು ವಿನ್ ಆಗುತ್ತೆ, ಇನ್ನೊಂದು ಟೀಮ್ ಡೇಂಜರ್ ಝೋನ್ಗೆ ಹೋಗುತ್ತೆ. ಓಕೆ, ಸೊ ಒಂದು ಟೀಮ್ ವಿನ್ ಆದಂತಹ ಸೆಲೆಕ್ಟ್ ಆದಂತಹ ಟೀಮ್ ಡೈರೆಕ್ಟ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಅಂಡ್ ಇನ್ನೊಂದು ಟೀಮ್ ಡೈರೆಕ್ಟ್ಲಿ ಡೇಂಜರ್ ಝೋನಿಗೆ ಹೋಗ್ತೀರಾ. ಅಲ್ಲಿ ನಿಮ್ಗೆ ಎಲಿಮಿನೇಷನ್ ಇರುತ್ತೆ. There is a rule to make biryani. Please follow that. Soak the rice, add masalas to your chicken, do your work, then start the cooking. Once you start the cooking, you can't stop.
because the masalas have to be done, the rice has to be done, it has to be put together, it has to be dum biryani. ಈಗ ಕಂಪ್ಲೀಟ್ ಫ್ಲೇವರ್ ಬರಬೇಕಾದ್ರೆ ದಮ್. And the secret of a biryani is always the flesh has to mix with the rice. Depend on teamwork. ಸೂಪರ್. ಸೊ ಇನ್ನೊಂದು ಕ್ವಶನ್ ಇತ್ತು, ಈ ಕಡೆ ಮೇಡಮ್ ಕೇಳಿದ್ರು, ಬಿರಿಯಾನಿ ಮಾಡಿದಾಗ ನಾವು ರಾಯ್ತಾ ಮಾಡಬೇಕಾ ಅಂತ ಹೇಳಿ. ರಾಯ್ತಾ ಮಾಡಬೇಕು. ನೀವು ಇಷ್ಟೊಂದು ನನ್ನ ಮದುವೆ ಬಗ್ಗೆ ಇಷ್ಟು ಸೀರಿಯಸ್ ಆಗ್ತಿರೋದು ನಾನು ಯೋಚಿಸಲಿಲ್ಲ ಅಲ್ಲ. ಕರೆಕ್ಟ್, ಗುಡ್ ಕ್ವಶನ್. ಏನು ಮೇಡಮ್ ಏನು ಮಾಡೋದು, ಮಾಡ್ಲಿಕ್ಕೆ ಇದೆಯಲ್ವಾ? ರಾಯ್ತಾ ಇಸ್ ವೆರಿ ಇಂಪಾರ್ಟೆಂಟ್, ಬೇಕೇ ಬೇಕು ಒಂದು ಬಿರಿಯಾನಿ ಒಟ್ಟಿಗೆ. ಎಸ್, ಎಕ್ಸಾಕ್ಟ್ಲಿ. ಸೊ ಮದುವೆ ಎಲ್ಲ ಸೆಟಪ್ ಆಗಿ ಮದುಮಗಳನ್ನು ಒಳಗೆ ಕರೆಬೇಕಾ ಬೇಡವಾ ಅಂತ ನೀವು ಕೇಳಿದಾಗ ಆಯ್ತು ಅಲ್ಲ. ಇರಲಿ, ಪರವಾಗಿಲ್ಲ. ಎಸ್, ಸೊ ಹಾಗಿರುವಾಗ ಮುಂದುವರಿತಾ ಈಗ ಟೀಮ್ ರೆಡಿ ಆಗಬೇಕು. ಎಸ್, ನಾವ್ ಇಟ್ಸ್ ಅ ಟೈಮ್ ಟು ಡಿವೈಡ್ ದ ಟೀಮ್ ಇಂಟು 2, 2 ತಂಡಗಳಾಗಿ ರೂಪಿಸುವಂತಹ ಟೈಮ್. ಸೊ ಇಲ್ಲಿ ಬೌಲಲ್ಲಿ ಚಿಟ್ಸ್ ಇದೆ, ಅದರಲ್ಲಿ 2 ವಿಭಿನ್ನ ಆದಂತಹ ಬಣ್ಣ ಇದೆ, ಒನ್ ಇಸ್ ರೆಡ್ ಅಂಡ್ ಬ್ಲೂ. ಸೊ ನೀವು ಚಿಟ್ ತೆಗೆದಾಗ ನಿಮ್ಗೆ ಯಾವ ಕಲರ್ ಬರುತ್ತೆ ದಟ್ ರೆಸ್ಪೆಕ್ಟಿವ್ ಕಲರ್ ಅಲ್ಲಿ ಟೀಮ್ ಆಗಿ ಡಿವೈಡ್ ಆಗ್ತೀರಾ. ಜೊತೆಗೆ ತೆಗೆದಾಗ ಕ್ಯಾಪ್ಟನ್ ಅಂತ ಮೆನ್ಷನ್ ಮಾಡಿದಂತಹ ಚಿಟ್ ನಿಮ್ಗೆ ಸಿಕ್ಕಿದ್ರೆ ಆ ಟೀಮ್ ನ ಕ್ಯಾಪ್ಟನ್ ನೀವ್ ಆಗ್ತೀರಾ. ನೀವಲ್ಲಿ ಲೀಡರ್ಶಿಪ್ ತಕೊಂಡು ಎಂಟೈರ್ ಪ್ರಾಸೆಸ್ ನ ಒಂದು ಮುತುವರ್ಜಿಯನ್ನು ನೀವು ವಹಿಸಬೇಕಾಗುತ್ತೆ. ಸೊ ಲೆಟ್ಸ್ ಗೋ, ಇಮಿಡಿಯೇಟ್ಲಿ ಒಂದೊಂದು ಚಿಟ್ಟನ್ನು ತಗೊಂಡು ಸೊ ರೆಡ್ ಅಂಡ್ ಬ್ಲೂ ಆಗಿ 2 ಟೀಮ್ಗಳು ಡಿವೈಡ್ ಆಗ್ತೀರಾ. ಹಾಗಿರುವಾಗ ಈಗ ನಿಮ್ಮ ಕೈಯಲ್ಲಿರುವಂತಹ ಚಿಟ್ಗಳನ್ನು ಓಪನ್ ಮಾಡಿ. ಅಂಡ್ ಎಲ್ಲ ರೆಡ್ ಈ ಬದಿಗೆ. ಅಲ್ಲ, ಫಸ್ಟ್ ಯಾರ ಹತ್ರ ಕ್ಯಾಪ್ಟನ್ ಅಂತ ಬಂದಿದೆ ನೋಡಿ, ಕಮ್ ಆನ್. ವೆರಿ ಗುಡ್. ಬ್ಲೂ ಕ್ಯಾಪ್ಟನ್ ಮೇಡಮ್ ಒಂದು ಸ್ಟೆಪ್ ಮುಂದೆ ಬನ್ನಿ. ಅಂಡ್ ರೆಡ್ ಕ್ಯಾಪ್ಟನ್, ವಾವ್, ಬನ್ನಿ ಮೇಡಮ್, ಇಲ್ಲಿ ಬನ್ನಿ. ವೆರಿ ಗುಡ್. ಇಬ್ರು ಸೂಪರ್ ಆಗಿ ಒಂದು ಮ್ಯಾನೇಜ್ ಮಾಡುವಂತಹ ಕ್ಯಾಪ್ಟನ್ಸ್ಗಳು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ತಮ್ಗೆ, ದಟ್ ಈಸ್ ರಾಧಾ ಮೇಡಮ್ ಅಲ್ವಾ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ರಶೀದಾ ಮೇಡಮ್. ಇಬ್ರು ಸೇರ್ಕೊಂಡು ತಮ್ಮ ಟೀಮನ್ನು ಲೀಡ್ ಮಾಡ್ಲಿಕ್ಕಿರುತ್ತೆ. ಈಗ ರಶೀದಾ ಮೇಡಮ್ ನವರ ರೆಡ್ ಟೀಮ್ ಎಲ್ಲ ಈ ಬದಿಗೆ ಬನ್ನಿ, ಬ್ಲೂ ಟೀಮ್ ಎಲ್ಲ ಈ ಬದಿಗೆ ಬನ್ನಿ. ವೆರಿ ಗುಡ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಇದು ರೆಡ್ ತಂಡವಾಗಿ ರೂಪುಗೊಂಡಿದೆ. ರೆಡ್ ಟೀಮ್ ರಶೀದಾ ಮೇಡಮ್ ಅವರ ಟೀಮ್. ಅಂಡ್ ಈ ಬದಿಯಲ್ಲಿ ಬ್ಲೂ ಟೀಮ್, ಇಬ್ರು ಬಾಯ್ಸ್ ಈ ಸೈಡಿಗೆ ಬಂದಿದ್ದಾರೆ. ಬಟ್ ಎನಿವೆ 2 ಟೀಮ್ ನನ್ಗನಿಸುತ್ತೆ ಈಕ್ವಲ್ ಆಗಿ ಡಿವೈಡ್ ಆಗಿದ್ದಾರೆ. ಒಬ್ಬೊಬ್ರು ಒಂದೊಂದು ಎಕ್ಸ್ಪರ್ಟ್ ಇರುವಂತಹ ಕಂಟೆಸ್ಟೆಂಟ್ಸ್ಗಳು. ಆಲ್ ದ ವೆರಿ ಬೆಸ್ಟ್. ಇಲ್ಲಿ ರಾಧಾ ಮೇಡಮ್ ಅವರು ಲೀಡ್ ತಗೊಳ್ತೀರಾ, ಇಲ್ಲಿ ರಶೀದಾ ಮೇಡಮ್ ನೀವು ಲೀಡ್ ತಗೊಳ್ತೀರಾ. ಇಟ್ಸ್ ಒನ್ ಮೋರ್ ಟೈಮ್, ಇಟ್ಸ್ ಅ ಟೀಮ್ ಕಾಂಪಿಟೇಷನ್. ಸೊ ನೀವು ಎಷ್ಟು ಚೆನ್ನಾಗಿ ಟೀಮಲ್ಲಿ ನೀವು ವರ್ಕ್ ಮಾಡ್ತೀರಾ ಅದು ನಿಮ್ಮ ಟೀಮನ್ನು ವಿನ್ ಆಗುತ್ತೆ. ವಿನ್ ಆದಂತಹ ಸೆಲೆಕ್ಟ್ ಆದಂತಹ ಟೀಮ್ directly next round and one more team will be the danger zone. Okay, yes, so I think contestants galu ready idira. I wish you all the very best. Take your placements. ಸೊ ಇವತ್ತಿನ 2ನೇ ಸುತ್ತಿನ ಮೊದಲ ತಂಡ ಟೀಮ್ ರೆಡ್, ಹಾಗೇನೆ ರಶೀದಾ ಅವರ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ತಯಾರಾಗಿದೆ. 2 ಗಂಟೆಯ ಸಮಯಾವಕಾಶ, ಜೊತೆಗೆ ನಮ್ಮ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಇಂದ ನಿಮಗೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ತಯಾರಾಗಿದೆ. ಸೊ ಅದು ದಾವತ್ ಬಾಸ್ಮತಿ ರೈಸ್, ಬಿರಿಯಾನಿ ರೈಸ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಅರುಣಾದವರ ಮಸಾಲ ಆಗಿರ್ಬೋದು, ಜೊತೆಗೆ ಚಿಕನ್, ಎಲ್ಲವೂ ಏನೆಲ್ಲ ಬೇಕು ಎಲ್ಲವೂ ಇಲ್ಲಿ ತಯಾರಿದೆ. ಕಿಚನ್ ಕೂಡ ತಯಾರಿದೆ. ನಿಮ್ಗೆ ಇರುವಂತಹ 2 ಗಂಟೆಯಲ್ಲಿ ಶಾನದಾರಾಗಿ ರುಚಿಯಾದಂತಹ ಬಿರಿಯಾನಿ ವಿತ್ ಕಬಾಬ್ ಈ ಮದುವೆಯ ಥೀಮ್ ಅಲ್ಲಿ ತಯಾರಾಗ್ಲಿಕ್ಕಿದೆ. ಸೊ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ಬೇಸಿಕಲಿ ಇಟ್ಸ್ ಅ ಟೀಮ್ ವರ್ಕ್. ಸೊ ನಿಮ್ಮ ತಂಡ ಎಷ್ಟು ಕೋಆರ್ಡಿನೇಷನ್ ಅಲ್ಲಿ, ಎಷ್ಟು ಒಗ್ಗಟ್ಟಲ್ಲಿ ಮಾಡ್ತೀರಾ ಅಷ್ಟು ಬೇಗ ಆಗುತ್ತೆ. ಹಾಗೇನೆ ಕ್ಯಾಪ್ಟನ್ ರಶೀದಾ ಮೇಡಮ್ ಇದ್ದಾರೆ, ನಿಮ್ಗೆ ಗೈಡ್ ಮಾಡ್ತಾರೆ. ಸೊ ಅವರು ಫುಲ್ ಟೀಮ್ ಲೀಡರ್ಶಿಪ್ ತಗೊಂಡಿದ್ದಾರೆ. 100 kg ಬಿರಿಯಾನಿ ನೋಡಿ. ಈಗ ಎಷ್ಟು ನೀವು ಟೈಮ್ ಸೇವ್ ಮಾಡ್ತೀರಾ ಅಷ್ಟು ಒಳ್ಳೇದು ನಿಮ್ಗೆ. ಸೊ ರಶೀದಾ ಮೇಡಮ್ ಅವರೇ, ಕೆಲಸ ಏನಾದ್ರು ಹಂಚಿಕೊಟ್ಟಿದ್ದೀರಾ ಎಲ್ರಿಗೂ ಕೂಡ? ಏನೇನ್ ಕೆಲಸ ಹಂಚಿಕೊಟ್ಟಿದ್ದೀರಾ? ಅವರಿಗೆ ಇದು ವೆಜಿಟೇಬಲ್ ಕಟ್ ಮಾಡಲಿಕ್ಕೆ, ಕಟ್ಟಿಂಗ್, ಮತ್ತು ಇವರಿಗೆ ರೈಸ್ ವಾಶ್ ಮಾಡಿ ಸೂಪ್ ಮಾಡಲಿಕ್ಕೆ, ಮತ್ತು ಇವರನ್ನು ಕ್ಲೀನ್ ಮಾಡಲಿಕ್ಕೆ, ಮಸಾಲೆ ಇದು ಮಾಡಲಿಕ್ಕೆ, ಮಸಾಲ, ಓಕೆ, ಚಿಕನ್ ಇದೆಲ್ಲ ನೀವು ಮಾಡ್ತೀರಾ? ಓಕೆ. ಸೊ ಸಾಕಲ್ಲ 2 ಗಂಟೆ? ಆರಾಮದಲ್ಲಿ ಸಾಕು. ಓಕೆ. ಮದುವೆಯ ಸರಿ ಟೈಮಿಗೆ ಊಟ ಕೊಡ್ಲಿಕ್ಕೆ ಉಂಟು.
ಪ್ರತಿ ಕೆಲಸಗಳನ್ನು ಹಂಚಿಕೊಟ್ಟಿದ್ದಾರೆ ಟೀಮ್ ಕ್ಯಾಪ್ಟನ್. ನೋಡುವ. ಮೇಡಮ್, ತಮ್ಮ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ನಿಮಗೆ? ರೈಸ್ ವಾಶ್ ಮಾಡಲಿಕ್ಕೆ ಮತ್ತೆ ನೀರು ಇಡ್ಲಿಕ್ಕೆ, ರೈಸ್ ಕುಕ್ ಮಾಡಲಿಕ್ಕೆ ನೀರು. ಓಕೆ, ಬಟ್ ಸಣ್ಣ ಕೆಲಸ ಆದ್ರೂ ಕೂಡ ವೆರಿ ಇಂಪಾರ್ಟೆಂಟ್. ತುಂಬಿಸ್ತೇನೆ ಇದರಲ್ಲಿ. ಅದನ್ನು ಅಲ್ಲಿ ಇದಕ್ಕೆ ಇಟ್ಬಿಡಿ, ವಾಶ್ ಮಾಡಿ. ಓಕೆ. ಈಗ 6, 12, 18 ಮಸಾಲೆಗೆ 20 ಇಡಿ. ಮಸಾಲೆಗೆಲ್ಲ ಕಂಪ್ಲೀಟ್. ನೀರು ವಾಪಸ್ ಅದ್ರ ಚಿನ್ನದಿಗೆ ಬಿಡುವೆ ಬೇಡ, ಅದನ್ನು ಹಾಗೆನೇ ಹಾಕು. ಓಕೆ, ಪರವಾಗಿಲ್ಲ. ಮ್ಯಾರಿನೇಷನ್ ಸ್ಟಾರ್ಟ್ ಮಾಡಿ. ನಾನು ಇಲ್ಲೇ ಕಟ್ ಮಾಡ್ತೀನಿ. ಕಟಿಂಗ್ ಬೋರ್ಡಲ್ಲಿ ಇಟ್ಟಿದ್ದೀನಿ. ಅಲ್ಲಿ 2 ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಿ. ಹೌದು, ನಮಗೆ ಇದರಲ್ಲಿ ಆಗ್ಬೋದಾ? ಅದರಲ್ಲಿ ಬೆಸ್ಟ್ ಆಗುತ್ತೆ. ಇದೊಂದು ಸ್ವಲ್ಪ ಆಗುವಷ್ಟು ಫ್ರೈ ಮಾಡುವ ಇದರಲ್ಲಿ. ಅಲ್ಲ, ಮೊದಲು ಆನಿಯನ್ ಒಂದು ಫ್ರೈ ಇದು ಆನ್ ಮಾಡಂತೆ. ಗ್ಯಾಸ್ ಸ್ಟವ್ ನನಗೆ 2 ಅದು ಕೊಡಂತೆ. ಅದು ಬೇಕಾದರೆ ಸ್ವಲ್ಪ ಒಂದು ಇದ್ದದನ್ನು ಲೆಗ್ ಪೀಸನ್ನು ಕಟ್ ಮಾಡೋದು ಬೇಡ ಆಯ್ತಾ? ಲೆಗ್ ಪೀಸ್ ಬೇಡ. ಲೆಗ್ ಪೀಸ್ ಬಿರಿಯಾನಿಗೆ ಇಡುವ? ಅಲ್ಲ, ಬಿರಿಯಾನಿಗೆ ಬೇಡ, ಕಬಾಬ್ಗೆ ಸ್ವಲ್ಪ ಲೆಗ್ ಪೀಸ್ ಇರಲಿ. ಒಂದನ್ನು 2 ಕಟ್ ಮಾಡಿದ್ರೆ ಸಾಕು. ಸರಿ, ಕಟ್ ಮಾಡಾಯ್ತು ಅದನ್ನು. ಫ್ರೈ ಮಾಡಿ. Rashida, for 3 kgs biryani, how many onions have you taken? ಎಷ್ಟು ಆನಿಯನ್ಸ್? 1 kgಗೆ ನಾನು 8 ಆನಿಯನ್ ಹಾಕ್ತೇನೆ. ಓಕೆ. ಇದ್ರೆ ಒಂದು 10 ಹಾಕ್ತೇನೆ, ದೊಡ್ಡದಾದ್ರೆ ಒಂದು 8 ಹಾಕ್ತೇನೆ. ಸೊ ಟೋಟಲ್ ಇವತ್ತು ಎಷ್ಟು ಹಾಕಿದ್ದೀರಾ? ಈಗ 18 ಹಾಕಿದೆ. 20. ಓಕೆ, 18 2-3 ಚಿಕ್ಕದಿತ್ತು, ಹಾಗೆ 20. ಓಕೆ. ಚಿಕನ್ ಮ್ಯಾರಿನೇಷನ್ ಆಯ್ತಾ ನಿಮ್ಮದು? ಮಾಡ್ತಾ ಇದ್ದೇನೆ. ಓಕೆ. ಕಬಾಬ್ ಮ್ಯಾರಿನೇಷನ್ ಆಗ್ತಾ ಉಂಟಾ? ಅಂದರೆ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಇದರ ಒಟ್ಟಿಗೆ ಹಾಕಿ ಸ್ವಲ್ಪ ಮ್ಯಾಗ್ನೇಟ್ ಮಾಡ್ತೀನಿ. ವೀಕ್ಷಕರು ಕೂಡ ನೋಡ್ತಾ ಇರಬಹುದು, ಕಿಚನ್ ಒಳಗಡೆ ಅಂತೂ ಒಂದು ಕಡೆ ಟೆನ್ಷನ್ ಮತ್ತು ಗೊಂದಲ. ಇದು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಆಯ್ತಾ? ಒಂದು ಸೆಟ್ ಅಲ್ಲಿ ಹೋಗ್ಬೇಕು ನೋಡಿ, ಎಷ್ಟು ಒಂದು 10 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಗೈಡು ಮಾಡಬೇಕು, ಲೀಡರ್ಶಿಪ್ ತಗೊಳ್ಬೇಕು.
ಅಲ್ಲ ಹಾಕಿ ಮೇಡಮ್ ನೀವು ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೀರಾ? And ಇದು ಇದು ಬಿರಿಯಾನಿಗೆ ರೆಡಿ ಆಗ್ತಾ ಉಂಟು. ಬಿರಿಯಾನಿಗೆ ಫಸ್ಟ್ ready. ಮ್ಯಾರಿನೇಷನ್ ಆಗಿದೆ. Okay. ಸೆಕೆಂಡ್ ಫ್ಲೇವರಿಂಗ್ ಇದೊಂಚೂರು ಫ್ರೈ ಆಗಿ ಅಲ್ಲಿ ರೆಡಿ ಆಗ್ತದೆ. ಓಕೆ, ಸೊ ಇರುವಂತಹ ಟೈಮ್ ಸಾಕಂತ ಅನಿಸುತ್ತಾ? ಸಾಕು ಅಲ್ವಾ? ನೋಡ್ಕೊಳ್ಳಿ, ಈಗ ಆದಷ್ಟು ಫಾಸ್ಟ್ ಮಾಡಿದ್ರೆ ನಿಮ್ಗೇನೆ ಒಳ್ಳೇದು. ಆರಾಮ್ಸೆ ನಿಮ್ಗೆ ಕೊನೆಯ ಪ್ರಾಸೆಸ್ ಏನಿದೆ ಮಾಡಬಹುದು. ಜಾಸ್ತಿ ಹೊತ್ತು ಕೂಡ ನಾ ಇಡಬಾರ್ದು ಅದನ್ನು. ಇದು ಬಾಯ್ಲ್ ಮಾಡಿ ಯಾವುದು ಮ್ಯಾಮ್? ಅದನ್ನು ಅಕ್ಕಿ ತೆಗೆದು ನಾವು ಅನ್ನದ ನಂತರ ಅದನ್ನು ಇದಕ್ಕೆ ಇದು ಮಾಡುವ. ಅದು ಸ್ಲೋ ಗ್ಯಾಸ್ ಅಲ್ಲ, ಅಕ್ಕಿ ನಾವು ಮೊದಲಿಗೆ ಇದು ಮಾಡುವ. ಇಲ್ಲ ಇದು ಇಲ್ಲ ಫ್ರೈ ಆಗಬೇಕಲ್ಲ, ಸ್ವಲ್ಪ ಫ್ರೈ. ಇದನ್ನು ಜಾಲಿಗೆ ಹಾಕುವ. ನೀರು ತೆಗೆಯುವ ಈ ಥರ ಜಾಲಿಯಲ್ಲಿ ತೆಗೆದು ಅದಕ್ಕೆ ಇನ್ನೊಂದು ಉಂಟಲ್ಲ ಚಿಕ್ಕದು, ಅದೊಂದು ಶಿಫ್ಟ್ ಮಾಡ್ಬೋದಾ ಅಂತ ಇಲ್ಲಿ ಅದರಲ್ಲಿ ಬರ್ತದಾ? ಅದಾಗಲ್ಲ, ಅಲ್ಲ ಅದರಲ್ಲಿ ತೆಗೆದು ಇದರಲ್ಲಿ ಹಾಕುವ ಅಂತ. ನಂಗೊಂಥರ ಈ ಮುಂಚಿನ ಕಾಲದಲ್ಲಿ ಎಲ್ಲ ಮದುವೆ ಆಗ್ತಾ ಇರುವಾಗ ಎಲ್ಲರೂ ಸೇರಿ, ಕುಟುಂಬದವರೆಲ್ಲ ಸೇರಿ ಇದೇ ತರ ಎಲ್ಲ ತಯಾರು ಮಾಡ್ತಾ ಇದ್ರು. ಸೊ ಶೆಫ್ ಕೋಮಲ್ ಅವರು ಇದು ನೋಡುವಾಗ ಮದುವೆಯ ಸಮಾರಂಭ ಆಗಿನ ಕಾಲದಲ್ಲಿ ಏನ್ ನಡೀತಾ ಇತ್ತು ನೋಡಿ. ಸೊ ಈಗಲೂ ಅದು ಇದೆಯಾ ಆತರ? ಇದೆ, ಈಗಲೂ ಅದು ನಡೀತಾ ಉಂಟು. ಆದ್ರೆ ಮೀಡಿಯಂ ಕ್ಲಾಸ್ ಇದು ಜನರಿಗೆ ಹೇಗೆ ಅಂತ ಹೇಳಿದ್ರೆ ನಾವೇ ಮಾಡಬೇಕು ಆಗ್ತದೆ ಅಲ್ವಾ, ನಮ್ಮ ಫ್ಯಾಮಿಲಿ ಒಟ್ಟಾಗ್ತದೆ. ನಾವು ಅದನ್ನು ಆ ಫಂಕ್ಷನ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುವ ಒಂದು ಉದ್ದೇಶದವರ ಇಂಥದೇ ಒಂದು ನಡೀತಾ ಉಂಟು. ಖಂಡಿತ ಇದರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಆ ಕುಟುಂಬದವರ ಜೊತೆ ಸೇರ್ಕೊಂಡು ಮಾಡುವಂತಹ ಒಂದು ಮಜಾ ಇದೆಯಲ್ವಾ, ಪ್ರೀತಿ ಇದೆಯಲ್ವಾ, ಅದು ನೆಕ್ಸ್ಟ್ ಲೆವೆಲ್ ಅಲ್ವಾ. ನನ್ನ ಜಾಸ್ತಿ ಜನ ಈ ಕೋವಿಡ್ ಟೈಮಲ್ಲೂ ಕೂಡ ಇದೇ ತರ ಮನೆಯಲ್ಲೆಲ್ಲ ಮಾಡಿ ಬೇರೆಯವರಿಗೆ ಸರ್ವ್ ಮಾಡ್ತಾ ಇದ್ರು. ಆಕ್ಚುಲಿ ಫ್ಲಾಟ್ ಸಿಸ್ಟಮ್ ಆಗಿ ಈಗ ನಮ್ದು ಇದು ಹೋಗ್ತಾ ಉಂಟು. ಬಟ್ ಐ ಥಿಂಕ್ ಅಗೇನ್ ಬರ್ತಾ ಇದೆ ಈ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅಲ್ಲಿ, ಅಲ್ಲೇ ಅವರು ಕುಕಿಂಗ್ ಪ್ರಿಪೇರ್ ಮಾಡಿ ಅಲ್ಲೇ ಎಂಜಾಯ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ನಾನು ಕೂಡ ನೋಡಿದ್ದೇನೆ ಡೆಸ್ಟಿನೇಷನ್ ವೆಡ್ಡಿಂಗ್. ಈ ಜಾಸ್ತಿ ಫಾರಿನರ್ಸ್ ಇಲ್ಲಿ ಬಂದು ಮದುವೆ ಆಗೋರಿಗೆ ಟಿಕ್ಕಾ ಗಿಕ್ಕಾ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ಪಾಟ್ ಕುಕಿಂಗ್ ಆ ಮಜಾ, ಮುಂಚೆದ ಮಜಾನು ವಾಪಸ್ ತಗೊಳ್ತಾ ಇದ್ದಾರೆ ಅಲ್ವಾ. ಇರ್ಬೇಕು. ಸೊ ಯಾಕಂತ ಹೇಳಿದ್ರೆ ಮದುವೆಗಳಲ್ಲಿ ಅದು ಒಂದು ಈಗ ಹೈಲೈಟ್ ಆಗಿದೆ, ಆನ್ ದೇರ್ ಪ್ರಿಪೇರ್ ಅಂಡ್ ಸರ್ವ್. ಕರೆಕ್ಟ್, ಸೂಪರ್. ಸೊ ಇವರನ್ನ ನೋಡಾಗ ಅದೇ ನೆನಪಾಗ್ತದೆ, ಎಲ್ಲರೂ ಸೇರಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಾಸ್ಮತಿ ರೈಸ್ ನೋಡಿ ಹೇಗೆ ಬಂದಿದೆ, ಮಲ್ಲಿಗೆ ಆಗಿ ಬಂದಿದೆ. ದೊಡ್ಡ ಚಾನ್ ಇದ್ರೆ ಅದಕ್ಕೆ ಒಮ್ಮೆ ಹಾಕಿದ್ರೆ ಆಗ್ತದೆ. ರೈಸ್ ಬಿರಿಯಾನಿ ಜಾಲಿಗೆ ಗ್ಯಾಸ್ ಬಂದ್ ಮಾಡು, ಬಂದ್ ಮಾಡೋದು ಬೇಡ. ಇದನ್ನು ಇಬ್ಬರು ಎತ್ತಿ ಅಲ್ಲಿ ಇಟ್ಟು ಇದನ್ನು ಇದು ಮಾಡುವ. ನಾವು ಅದನ್ನು ತೋಕೊಂಡು ಇಲ್ಲಿ ಇಡ್ತೇನೆ. ಯಾರನ್ನು ಹಿಡಿಯೋದು ಇದು? ಅಲ್ಲಿತ್ತನ ಇಲ್ಲ ಇಲ್ಲ ಇಲ್ಲ. ಸೊ ಗ್ರೂಪಲ್ಲಿ ನಿಮ್ಮ ತಂಡದ ಜೊತೆ ಇನ್ನು ನಿಮ್ಗೆ ಇರುವಂತಹ ಕಾಲಾವಕಾಶ 1 ಗಂಟೆ 9 ನಿಮಿಷ, ಅಂದ್ರೆ 1 ಗಂಟೆ. ಸೊ ಎಲ್ಲರದ್ದು ಆಲ್ಮೋಸ್ಟ್ ತಮ್ಮ ತಮ್ಮ ಸೆಕ್ಷನ್ಸ್ ಗೆ ನೀವು ಹಂಚಿಕೊಟ್ಟದ್ದು ಆಗಿದೆಯಾ ಅವರ ಕೆಲಸ ಎಲ್ಲ? ಸೊ ಇದು ಇದು ಸ್ವಲ್ಪ ಕುಕ್ ಆದಂತೆ ನಾವು ದಮ್ಮಲ್ಲಿ ಒಂದು ಅದು ಕುಕ್ ಆಗ್ತದೆ. ಅದು ಸರಿ, ಒಂದು ಕುಕ್ ಆದ ಕೂಡಲೇ ಬ್ರೌನ್, ಬರೀ ಬ್ರೌನ್ ಬರಲಿ ಆಯ್ತಾ. ಲಾಸ್ಟಿಗೆ ಕ್ರಿಸ್ಪಿ ಬೇಡವಾ? ಹೌದೌದು, ಕ್ರಿಸ್ಪಿ ಅಲ್ಲ, ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡಬೇಕಲ್ಲ. ಯಾವುದಕ್ಕೆ? ಲಾಸ್ಟಿಗೆ ನಾವು ತೆಗೆದು ಅದ ನಂತರ ಹಾಕಲಿಕ್ಕೆ ಸ್ವಲ್ಪ ಇದಾಗಲಿಲ್ಲ, ಬೇಯ್ಲಿಲ್ಲ. ನಾವೀಗ ಅದು ಇದುಂಟಲ್ಲ
5 ಬೆರಳುಗಳು ಸೇರಿದ್ರೆ ಮುಷ್ಟಿಯಾಗಿ ಒಂದು ಶಕ್ತಿ ಆಗುತ್ತೆ. ಇಲ್ಲಿ 5 ಜನ ಕಂಟೆಸ್ಟೆಂಟ್ಸ್ ಗಳು ಸೇರಿ ಯಾವ ತರದ ಬಿರಿಯಾನಿ ಇವತ್ತು ಎಷ್ಟು ರುಚಿಕರವಾಗಿ ಬರುತ್ತೆ ಅಂತ ಹೇಳಿದ್ರೆ ಒಂದು ದೊಡ್ಡ ಕ್ವೆಶ್ಚನ್. ಬೇಡ ಓಕೆ ಬೇಡ ಆಗ್ತದೆ. ಅದು ಮತ್ತೆ ಈಗ ನೋಡಿ ಆಗುದಿಲ್ಲಲ್ಲ. ಇಲ್ಲ ಇಲ್ಲ ಏನಾಗುದಿಲ್ಲ. ಬೇಡ ಬೇಡ ಹಾಕುವ ಬಂದೆ ಯಾವಿದ ಒಂದು ಮಾಡ್ತಿದ್ದೆ. ಮಮತಾ ಮೇಡಮ್ ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲ ಕರೆ ಎಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀರಾ? ಸಾಕಲ್ಲ. ಇದು ಫೈನಲ್ ಗಾರ್ನಿಶಿಂಗ್ ಗೆ ಅಲ್ಲ? ಪುಡಿ ಮಾಡ್ಕೊಳ್ತೀನಿ. ಓಕೆ ಸೂಪರ್. ಚೂರು ಒಂದು ಅನಾಗ ಸರಿ ಆಗ್ತದೆ. ಸೊ ಎಲ್ಲ ಕೆಲಸ ಆಗ್ತಾ ಬರ್ತಾ ಇದೆಯಾ ಅಥವಾ ಇನ್ನೂ ಪೆಂಡಿಂಗ್ ಇದೆಯಾ? ಇಲ್ಲ 1 by 1 ಆಗ್ತಾ ಉಂಟು. ಇನ್ನು ಸ್ವಲ್ಪ ಇರು, ದಮ್ಮಲ್ಲಿ ಇಡ್ಲಿಕ್ಕೆ ಮಾತ್ರ ಬಾಕಿ. ಓಕೆ ಇದು ತೆಗಿಬೇಕಲ್ಲ, ಇದು ತೆಗಿಬೇಕಲ್ಲ. ಇದು ಆನಿಯನ್ ಸೈಡ್ ಸ್ವಲ್ಪ ಗಮನ ಕೊಡಾಯ್ತಾ ಭಾಗ್ಯ? ಅದು ಸಿಪ್ಪೆ ತೆಗಿ. ಇದನ್ನು ನಾನು ಒಂದು ಬೇರೆ ಇದಕ್ಕೆ ಹಾಕ್ತೇನೆ. ಎಲ್ಲ ಒಟ್ಟಾರೆ ಹಾಕ್ಬೇಡ ಆಯ್ತಾ? ಇದನ್ನು ಮಿಕ್ಸ್ ಮಾಡಬೇಡ, ಯಾವುದು ಕೂಡ ಮಿಕ್ಸ್ ಮಾಡಬೇಡ. ನಾನು ಒಂದೇ ಟ್ರೈ ಮಾಡಿದೆ ಆಕ್ಚುಲಿ 65 ಚಿಕನ್ 65 ಬಿರಿಯಾನಿ ಅಂತ. ಇದು ನಾನು ಕಲಿತಾ ಇದ್ದೇನೆ ಈಗ ನಮ್ಮ ಕ್ಯಾಪ್ಟನ್ ಕಡೆಯಿಂದ. ಓಕೆ, ಸೊ ಇದನ್ನ ನಾನು ಮತ್ತೆ ಮನೆಯಲ್ಲಿ ಟ್ರೈ ಮಾಡಿ. ಕ್ಯಾಪ್ಟನ್ ಸ್ಪೆಷಲ್ ಬಿರಿಯಾನಿ ಇದು. ಓಕೆ, ನೀವು ಫೇಮಸ್ ಆಗಿದ್ರಿ ನೋಡಿ, ಕ್ಯಾಪ್ಟನ್ ಬೇರೆ ಆದ್ರಿ ನೋಡಿ. ಇವತ್ತಲ್ಲದೆ ಬಿರಿಯಾನಿ ಸ್ಪೆಷಲ್ ಕ್ಯಾಪ್ಟನ್ ನೀವು ನೋಡಿ. ಒಂದು ಅಡುಗೆ ಕೋಣೆಯಲ್ಲಿ ಮೇಡಮ್ ಈ ಮಸಾಲ ಅದರ ಕನ್ಸಿಸ್ಟೆನ್ಸಿ ಹೇಗಿದೆ? ಎಲ್ಲ ಎಲ್ಲ ಸರಿ ಇದೆ, ಕರೆಕ್ಟ್ ಇದೆ. ಓಕೆ, ಸ್ವಲ್ಪ ಒಂದು ಪೀಸ್ ಬಾಕಿ ಇದೆ. ಈ ಮಮತಾ ಮೇಡಮ್ ಅವರಿಗೆ ಬಾರಿ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀರಪ್ಪ. ಎಲ್ಲ ಅವರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಮೇಡಮ್ ಈರ್ ಮಲ್ದಾರೆ ಇಲ್ಲಾಡ ಬಿರಿಯಾನಿ ಜೋಕ್ಲಿ ಖುಷಿ ಬಿರಿಯಾನಿ ಮಲ್ಪನಾಗ ಓಪುರ ಬಿರಿಯಾನಿ ಮಲ್ಪಾರು ಚಿಕನ್ ದ ಬಿರಿಯಾನಿ ಬೊಕ್ಕ ತೆತ್ತಿದ ಬಿರಿಯಾನಿ. ಓಕೆ, ಖಾರ ಸಾಕಲ್ಲ? ಮಾಡಲಿಲ್ಲ, ನೋಡಿದ್ರ ನೋಡಿ ಒಂದ್ಸತಿ ಅಲ್ಲಿ ಇದಾ ಸರಿ. ನೋಡ್ಕೊಳ್ಳಿ, ಇನ್ನು 1 ಗಂಟೆ ಇದೆ. ಲಾಸ್ಟ್ 1 hour ಅದರಲ್ಲಿ ಕಂಪ್ಲೀಟ್ ಆಗಬೇಕು. ರಾಯ್ತ ರೆಡಿ ಆಗಬೇಕು, ಜೊತೆಗೆ ಕಬಾಬ್ ರೆಡಿ ಆಗಬೇಕು. ಐನು ಸಪ್ರೇಟ್ ದಿಲೆ ಆಯ್ತಾ? ಆ ಪ್ಲೇಟ್ದಲ್ಲಿ ಇದ್ದಿಲ್ಲ ಬೌಲಕ್ಕೆ ಎತ್ತಡ ನೀರು ಅರಿಯು ದಲ್ಲ ಪೂಜೆ ಹರಿಯೋಡು ಅವು ಇಂಕ್ಲಿಗೆ ಒಂದು ಯೂಸ್ ಇದನ್ನು ಅಲ್ಲಿ ಇಡುವ ಬೆಸ್ಟ್. ಅಲ್ಲಿ ಆಯ್ತಾ? ಅಲ್ಲ ತೆಗೆದ ನಂತರ ಆಗ್ತದಾ? ಚೂರು ಆಗಬೇಕು. ಅದು ಗ್ಯಾಸ್ ಒಂದೇ ಇರೋದಲ್ಲ, ಅದರಲ್ಲಿ ಯಾವುದು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಕ್ಕೆ ಅಲ್ಲ. ಹಾಂ, ಬೆಂಡಾಗ್ತದೆ ಸ್ವಲ್ಪ. ಹಾಂ, ಅಂದರೆ ಮೊದಲು ನಾವು ನೀರು ಇಟ್ಟೆವು ಅದು. ವೀಕ್ಷಕರೇ, ಈ ಒಂದು ಬಿರಿಯಾನಿ ಜೊತೆಗೆ ಕಬಾಬ್ ಮಾಡುವಂತಹ ಈ ನಮ್ಮ ಇವತ್ತಿನ ಸುತ್ತು, ಮದುವೆಯ ಒಂದು ಕಾನ್ಸೆಪ್ಟ್ ಇರುವಂತಹ ಥೀಮ್ಡ್ ಸುತ್ತು ಏನಿದೆ ಮುಂದುವರಿತಾ ಇರುತ್ತೆ. ಟೆನ್ಷನ್ ಜೊತೆಗೆ ಕೊಟ್ಟ ಟೈಮ್ ಲಿಮಿಟಿಗೆ ಅಷ್ಟೊಂದು ರಿಚ್ ಟೇಸ್ಟ್ ಇರುವಂತಹ ಬಿರಿಯಾನಿ ರೆಡಿ ಆಗಬೇಕು. ಆಗತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಬಟ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂತ ಟೈಮ್ ಬಂದಿದೆ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್.
ವಿರಾಮದ ನಂತರ ಮತ್ತೊಮ್ಮೆ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಹಾಗೆಯೇ ಆಪಲ್ ಪ್ಲೈ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ವಿಚ್ ಇಸ್ ಪವರ್ಡ್ ಬೈ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಹಾಗೆಯೇ ದಾವತ್ ಬಾಸ್ಮತಿ ಬಿರಿಯಾನಿ ರೈಸ್ ದಿ ಫೈನೆಸ್ಟ್. ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಇ ಇರುವಂತಹ ಒಂದು ಪರಿಪೂರ್ಣವಾದಂತಹ ಎಣ್ಣೆ, ಜೊತೆಗೆ ಇಂಡಿಯನ್ ಡಿಸೈನ್ ಸ್ಕೂಲ್ ಅಂಡ್ ರೀಮ್ ಡೇಟ್ಸ್ ಅಂಡ್ ನಟ್ಸ್, ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಎಲ್ಲ ರೀತಿಯ ವಸ್ತುಗಳು ನಿಮಗೆ ಮನೆಗೆ ಬೇಕಾದಂತಹ ದೈನಂದಿನ ಒಂದು ಅಡುಗೆಗೆ ಈ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಜೊತೆಗೆ SM ಗ್ರೂಪ್ ಆಫ್ ಕಂಪನೀಸ್, ಹನೀವ್ಸ್, ಕೆ ಡೆಕೋರ್ ಡಿಸೈನರ್ ಕಲೆಕ್ಷನ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಮ್ಮ ಅಡುಗೆ ಮನೆಗೆ ನಿಮ್ಮ ಅಡುಗೆ ಮನೆಗೆ ಎಲ್ಲ ಅಡುಗೆಗಳು ದಿಢೀರ್ ಆಗಬೇಕಾದ್ರೆ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ದಟ್ ಇಸ್ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಜೊತೆಗೆ ಲಿಟಲ್ ಮ್ಯಾಂಗ್ಳೂರ್, ದಿ ಓಷನ್ ಪರ್ಲ್, ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್, ZMZ ಈವೆಂಟ್ಸ್, ಹಾಗೆಯೇ ಮಿಡೋಸ್ ರೆಸ್ಟೋ ಕೆಫೆ, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಜೊತೆಗೆ ಲಲಿತಾ ಜುವೆಲ್ಲರ್ಸ್ ಲಿಮಿಟೆಡ್ ದಟ್ ಈಸ್ ನಮ್ಮ PVS ಅಲ್ಲಿದೆ, ಅಂಡ್ ಶುಗರ್ ಕ್ಲೌಡ್ ಬ್ರೌನೀಸ್, ಶಶಿ ಸೋಪ್ ಅಂಡ್ ಆರ್ಕಿಡ್ ಇವೆಂಟ್ಸ್. ಸೊ ಕುಕಿಂಗ್ ನ ಈ ಒಂದು ಸ್ಪರ್ಧೆ, ಇವತ್ತಿನ ಸುತ್ತಿನ ಸ್ಪರ್ಧೆ ನಡೀತಾ ಇದೆ. ಲೆಟ್ಸ್ ಗೆಟ್ ಇನ್ ದಟ್. ಎಸ್, ಸೊ ನಿಮ್ಗೆ ಉಳಿದಿರೋದು ಇನ್ನು 45 ನಿಮಿಷ ಅಷ್ಟೇ, ಲಾಸ್ಟ್ 45 ಮಿನಿಟ್ಸ್. ಸೊ ಕ್ಲೀನ್ಲಿನೆಸ್ ಕೂಡ ಇಂಪಾರ್ಟೆಂಟ್. ರಶಿದಾ ಮೇಡಮ್, ಆಲ್ಮೋಸ್ಟ್ ಆಯ್ತಾ ಬಿರಿಯಾನಿ? ಆಯ್ತು, ದಮ್ಮಿಗೆ ಇಡ್ಲಿಕ್ಕಿದೆ. ಓಕೆ, ಹಾಗೇನೆ ಕಬಾಬ್ ಕೂಡ ರೆಡಿ ಆಗ್ಲಿಕ್ಕಿದೆ. ಸಾಕಾ ಮೇಡಮ್? ಇದಿಷ್ಟು ಆಗುತ್ತಾ? ಟ್ರೈ ಮಾಡ್ತಿದ್ದೇನೆ, ಆಗ್ಬೋದು. ಓಕೆ, ಸೊ ನಿಮ್ಮ ಇಡೀ ತಂಡವನ್ನು ಬಳಸ್ಕೊಂಡು, ಇಡೀ ಟೀಮ್ ಅನ್ನು ಬಳಸ್ಕೊಂಡು ನೀವು ಎಷ್ಟು ಕೋಆರ್ಡಿನೇಟ್ ಅಲ್ಲಿ ಮಾಡಿದೀರಾ, ಅದೇ ಕೋಆರ್ಡಿನೇಷನ್ ಅಲ್ಲಿ ಆ ರುಚಿ ಕೂಡ ತಾರ. ಈಗ ಸ್ವಲ್ಪ ಗಡಿಬಿಡಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಟೈಮ್ ಮುಗಿತಾ ಬಂತಲ್ವಾ. ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ಒಂದು ಸೈಡ್ ಕ್ಲೀನ್ ಬಂತದ್ದು ಪ್ಲೇಟಿಂಗ್ ರೆಡಿ ಇಲ್ಲ. ಮೇಡಮ್, ನೀವೇನ್ ರೆಡಿ ಮಾಡ್ತಾ ಇದ್ದೀರಾ? ಎಲ್ಲ ಕಬಾಬ್? ಎಸ್, ಕಬಾಬ್ಗೆ ಬೇಕಾದಂತ. ಓಕೆ, ಸೊ ಇದು ಇನ್ನು ಲಾಸ್ಟ್ ದಮ್ ಕೊಡ್ಲಿಕ್ಕಿರೋದಲ್ಲ? ಏನದು ಇದರದ್ದು ಬಾರದ್ದು ಏನಾದ್ರದ್ದು ಮೇಲೆ ಇಟ್ಟಾಗ್ಬೋದು. ಅದು ಅಷ್ಟು ದೋಪಲ್ಲಿ ಇಟ್ಬಾರ್ದು, ಬೇಡ. ಸೊ ಈಗ ದಮ್ ಹೇಗೆ ಇಡೋದು ಹೇಳೋದೇ ಕನ್ಫ್ಯೂಷನ್ ಇದೆ ಎಲ್ಲರದ್ದು. ಯಾಕೆ ಮೇಡಮ್, ಯಾವ ತರ ಇಡ್ಬೋದು, ಏನೆಲ್ಲ ದಮ್ ಇಡೋದು ಆಪ್ಷನ್ ಇದೆ? ಒಂದು ಫಾಯಿಲ್ ಹಾಕ್ಲಿಕ್ಕಿತ್ತು, ಅದು ವರ್ಕ್ ಇದಾಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ರೆ ನಾವು ಒಂದು ಮೈದಾ ಏನಾದ್ರು ಮಾಡಿ ಇದು ದಮ್ ಆಗಿ ಮಾಡಿ ಇಡ್ಬೋದು, ಸ್ವಲ್ಪ ಟೈಮ್ ಆಗ್ತದೆ ಅದಕ್ಕೆ. ಇಲ್ಲದ್ರೆ ಏನಾದ್ರು ನೀರು ಇಟ್ಟು ಮೇಲೆ ನೋಡ್ಕೊಳ್ಳಿ ಯಾವ ತರ ನೀವು ದಮ್ ಕೊಡ್ತೀರಾ ಅಂತ ಹೇಳಿ, ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಗ್ಯ ಒಂದೊಂದು ರೆಡಿ ಮಾಡ್ತೀನಿ ಎಡ ಅಂತ ಅವು ಅದಕ್ಕೆ ಸ್ವಲ್ಪ ತುಂಬಿಸಿ. ಉಪ್ಪು ಹಾಕಿರಾ? ಉಪ್ಪು ಇರೋದಿಲ್ಲ, ಇದು ಇದು ಹಾಕೋಣ. ಏನೋ ಒಂದು ಟೆನ್ಷನ್ ಇದೆ. ಕ್ಲೀನ್ ಮಾಡ್ತವ ಬೇಗ ಫಾಸ್ಟ್. ನಿಮ್ಮ ಬಿರಿಯಾನಿ ರೆಡಿ ಆಗಬೇಕು, ಪ್ರೆಸೆಂಟೇಷನ್ ರೆಡಿ ಆಗಬೇಕು, ರಾಯ್ತಾ ರೆಡಿ ಆಗಬೇಕು, ಕಬಾಬ್ ರೆಡಿ ಆಗಬೇಕು. ಮೇಡಮ್ ನೋಡ್ಕೊಳ್ಳಿ, ಅಲ್ಲ ಅಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಸಾಕ ನೋಡ್ಕೊಳ್ಳಿ. ನೀರು ಎಲ್ಲ ಇದು ಕಟ್ಟಿಂಗ್ ಇದು ಜಾಸ್ತಿ ಇದ್ದದಲ್ಲಿ ಕ್ಯಾನ್ಸಲ್ ಮಾಡಿ.
ಯಾವುದ್ಯಾವುದಲ್ಲಿತ್ತು ಅದನ್ನು ಅದೇ ಜಾಗಕ್ಕೆ ಕೊಂಡೋಗಿ. ಸೊ ವೀಕ್ಷಕರೇ, ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ದಮ್ ಕೊಡ್ತಾ ಇದ್ದಾರೆ, ಈ ಕಡೆ ಕಬಾಬ್ ರೆಡಿ ಮಾಡ್ತಾ ಇದ್ದಾರೆ, ಈ ಕಡೆಯಲ್ಲಿ ಫುಲ್ ರಾಯ್ತಾ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಉಳಿದಿರೋದು ನಿಮ್ಮ ಹತ್ರ ಇನ್ನು 39 ನಿಮಿಷ ಅಷ್ಟೇ. 39 ಮಿನಿಟ್ಸ್ ಅಲ್ಲಿ ಎಲ್ಲ ಕೆಲಸ ಪೂರ್ತಿಯಾಗಿ ಕ್ಲೀನ್ ಆಗಿ ಪ್ರೆಸೆಂಟೇಷನ್ ಆಗೋ ರೆಡಿ ಇರಬೇಕು. ಆಗ್ಬೋದಾ? ಅದೊಂದು ಚಿಕ್ಕ ಡಬ್ಬದಲ್ಲಿ ರಶೀದಾ ಮೇಡಮ್ ಅವ್ರು ನೋಡುವಾಗ ಸುಸ್ತಾದಾಗೆ ಕಾಣ್ತಾ ಇದ್ದೀರಾ? ಇಲ್ಲಪ್ಪ, ಸುಸ್ತಾಗ್ಲಿಲ್ಲ. ಓಕೆ, ಇನ್ನೊಂದು 10 ಇದು ಒಂದು ಬೆವರು ಇದರಲ್ಲಿ ಸ್ವಲ್ಪ ಟಯರ್ಡ್ ಆಗ್ತದೆ ಅಲ್ವಾ? ಅಂದ್ರೆ ನೀರು ಕುಡಿಯುವ ಅಂತ ಹಾಗೆ ಆಗ್ತಾ ಇರ್ತದೆ. ಓಕೆ, ಇದಂತಾಗ್ಲಿಲ್ಲ, ಇದು ಸುಸ್ತಾಗಿಲ್ಲ. ಇಲ್ಲ ಇಲ್ಲ. ಓಕೆ, ರಾತ್ರಿ ತನಕ ಇದ್ದು ಕೂಡ ಪರವಾಗಿಲ್ಲ. ಟೈಮ್ ನಿಮ್ಗೆ ಸಾಕಂತ ಅನಿಸ್ತಾ ಇದೆಯಾ? ಓಕೆ, ಟೀಮ್ನವರು ಕಾಪರೇಟ್ ಮಾಡ್ತಾ ಇದಾರಾ? ಒಳ್ಳೆ ರೀತಿಯಲ್ಲಿ ಕಾಪರೇಟ್ ಮಾಡ್ತಾ ಇದ್ದಾರೆ. ಹೇಗೆ ನನ್ನ ಮದುವೆಗೆ ಕರೆಬಹುದಾ ನಿಮ್ಮ ತಂಡವನ್ನು? ಯಾವ ರೀತಿ ಬೇಕಾದ್ರೂ ಕರೀಬಹುದು. ಹೌದಾ? ಒಂದು 10-12 ಬಗೆಯ ತಿನಿಸುಗಳನ್ನು ಆಹಾರಗಳನ್ನು ಮಾಡ್ಲಿಕ್ಕಿದ್ರೆ ಮಾಡುವರಲ್ಲ? ಏನ್ ಹೇಳ್ತೀರಾ ಭಾಗ್ಯ ಅವರೇ? ಮಾಡ್ಬೋದಲ್ಲ? ನಿಮ್ ಸೈಡ್ ಇಂದ ಒಂದು ಸಪರೇಟ್ ಕೊರಿಯನ್ ಕ್ಯೂಸನ್ನೇ ಇಡ್ಬೇಕು ನೀವು, ಆಯ್ತಾ? ಓಕೆ. ನಂದು ಮದುವೆ ಅಂತ ಹೇಳೋಕೆ ಎಷ್ಟು ಖುಷಿ ನೋಡಿ ಅಂತ ಅವ್ರಿಗೆ. ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಕೊಡ್ಬೇಕಂತ. ಓಕೆ. दम का भी प्रोसेस है, बिल्कुल ये है, उसमें तो कुछ हवाई पूरा बाहर निकल रहा है वो. और कबाब का तो मतलब बिना बाइंडिंग के तो कोटिंग पूरा नहीं है, बाइंडिंग उसकी प्रॉपर नहीं है. द बोन जो इसकी ना प्रॉपर बोन्स बाहर दिख रही है. तेल गरम, तेल बहुत हॉट है, मतलब ओवर है. मसाला नहीं पकेगा? नहीं, मसाला अलग है, अलग हो रहा है मसाला इसमें. ಬಿರಿಯಾನಿ ರೆಡಿ ಆಯ್ತಾ? ಓಕೆ ಮೇಡಮ್, ಹೇಗೆ ತಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ರೀತಿಯಾಗಿದೆ. ಮತ್ತೆ ನೋಡ್ಬೇಕು ಹೇಗೆ ಅಂತ. ಲಾಸ್ಟ್ ಫೈನಲ್ ಪ್ಲೇಟಿಂಗ್. ಓಕೆ. ಬಿರಿಯಾನಿಯ ಮಜಾ ಆ ಒಂದು ಅರೋಮದ ಮುಖಾಂತರ ಬರ್ತಾ ಇದೆ ನೋಡಿ. ವೀಕ್ಷಕರು ನಿಮ್ಮ ಮನೆಯಲ್ಲಿ ಕುತ್ಕೊಂಡಾಗ್ಲೂ ಕೂಡ ಈ ಬಿರಿಯಾನಿ ಹೇಳೋದು ಇಷ್ಟೊಂದು ರಿಚ್ ಆದಂತಹ ರೆಸಿಪಿ ಅಂತ ಹೇಳಿದ್ರೆ, ಒಂದ್ ಕಡೆಯಲ್ಲಿ ನಾನ್ ವೆಜ್, ಇನ್ನೊಂದ್ ಕಡೆಯಲ್ಲಿ ಎಲ್ಲ ಸ್ಪೈಸಸ್, ಇನ್ನೊಂದ್ ಕಡೆಯಲ್ಲಿ ಎಲ್ಲ ವೆಜೀಸ್, ಇನ್ನೊಂದ್ ಕಡೆಯಲ್ಲಿ ಆ ದಾವತ್ ಬಾಸ್ಮತಿ ರೈಸ್, ಬಿರಿಯಾನಿ ರೈಸ್. ವಾವ್, ಸೂಪರ್. ಹೇಗೆ ಭಾಗ್ಯ ಅವರೇ ಬಿರಿಯಾನಿ ಪಾಸ? ಎಸ್, ಜಬರ್ದಸ್ತ್ ಆಗಿ ರೆಡಿ ಆಗಿದೆ ಬಿರಿಯಾನಿ. ನೋಡಿ, 5 ಜನ ಸೇರ್ಕೊಂಡು ಮಾಡಿದಂತಹ ಬಿರಿಯಾನಿ ಸೂಪರ್ ಆಗಿ ರೆಡಿ ಆಗಿದೆ. ಇನ್ನು ಬಡಿಸಿ ತಿನ್ಲಿಕ್ಕೆ ಅಷ್ಟೇ. ರೆಡ್ ಕಲರ್ ಮಿಕ್ಸ್ ಆಯ್ತು, ಟೈಮ್ ಮುಗೀತು, ಸ್ವಲ್ಪ ಫಾಸ್ಟ್ ಮಾಡಿ. ಏನಾದ್ರು ಫೈನಲ್ ರೆಡಿ ಆಗಿದೆ. ಇದು ಗೊತ್ತಾಗಿಲ್ಲ, ಇದು ಏನಂತ ಹೇಳಿ, ಇದು ಏನೋ ಒಂದು ಸೀಕ್ರೆಟ್ ಆಗಿ ಮಾಡಿದಾರಪ್ಪ. ಏನು ಮೇಡಮ್? ಕುಕುಂಬರ್ ಜ್ಯೂಸಾ? ಯಾರು ಮಮತಾ ಅವ್ರು ಮಾಡಿದ? ಅವ್ರು ಗ್ರೀನ್ ಜ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಮಾರ. ಅವ್ರಿಗೆ ಗ್ರೀನ್ ಶೆಫ್ ಅಂತ ಹೆಸರು ಕೊಡ್ಬೇಕು. ಲಾಸ್ಟ್ ಟೈಮ್ ಇದು ನೆಸಲ್ ತೊಪ್ಪಲ್ಲಿ ನೀವೇ ಮಾಡಿದಲ್ಲ, ಕರಿಬೇವಿನ ಸೊಪ್ಪಲ್ಲಿ ಮಾಡಿದ್ರು ಒಂದು ಜ್ಯೂಸ್. ಈ ಬಾರಿ ಕುಕುಂಬರ್ ಅಲ್ಲಿ ಮಾಡಿದಾರೆ. ಅವ್ರಿಗೆ ಏನ್ ಕೊಟ್ರು ಒಂದು ಜ್ಯೂಸ್ ಅಂತೂ ಮಾಡ್ಕೊಡ್ತಾರ, ಅವ್ರ ಎಕ್ಸ್ಪರ್ಟ್ ಅಲ್ಲಿ. ಮಾಡಿದೀರಾ? ಗೊತ್ತಿಲ್ಲ ಏನಂತ ಹೇಳಿ. ಓಕೆ, ಒಟ್ಟು ಮಾಡಿದ್ತಾರೆ ಅವ್ರು. ಸೊ ಇನ್ನೇನಾದ್ರೂ ಕೆಲಸ ಬಾಕಿ ಇದೆಯಾ ಅಥವಾ ಡನ್? ವೆರಿ ಗುಡ್. ಸೊ ಮಮತಾ ಮೇಡಮ್ ಅವರು ಏನ್ ಮಾಡ್ತಾ ಇದ್ದಾರೆ? ಟೊಮೆಟೊ ಜ್ಯೂಸ್. ಏನು ಮೇಡಮ್? ಈರುಳ್ಳಿಯಲ್ಲಿ ಒಂದು ತಾವರೆ ಮಾಡಿದಿರ? ತೋರಿಸಿ. ಇವ್ರಿಗೆ ತಾವರೆ ಮಾಡೋಷ್ಟು ಟೈಮ್ ಸಿಕ್ಕಿದೆ ನೋಡಿ.
ಅದನ್ನ ಹೇಗೆ ಡೆಕೋರೇಷನ್ ಮಾಡಿ ಇಡ್ತಂತ ಡೆಕೋರೇಷನ್ ಈಗ ಏನಿಲ್ಲ, ತಾವರನ್ನು ಬಿಡುದು ಆಮೇಲೆ. ಸೊ ಎನಿವೆ, ಕಂಗ್ರಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ದ ಟಾಸ್ಕ್. ದ ವೆಡ್ಡಿಂಗ್ ಥೀಮ್ ಬಿರಿಯಾನಿ ಮಾಡುವಂಥದ್ದು ವೆದ್ ಕಬಾಬ್. ಸೊ ಟೈಮ್ ಮುಗಿಯೋದಕ್ಕಿಂತ ಮುಂಚೆನೆ ಮುಗಿಸಿಕೊಟ್ಟಿದ್ದೀರಾ ಮಿಸಸ್ ರಶೀದಾ ಅವರ ಮುಂದಾಳತ್ವದಲ್ಲಿ. ಸೊ ಫಸ್ಟ್ ಕ್ಯಾಪ್ಟನ್ ಅವರು ಹೇಳಬೇಕು, ಹೇಗೆ ಅನಿಸ್ತು ತಮಗೆ ತಮ್ಮ ಟೀಮ್ ಜೊತೆ ಕೆಲಸ ಮಾಡಿ? ತುಂಬ ಖುಷಿ ಆಯಿತು. ಎಲ್ಲರೂ ಅಂದರೆ ನಾನು ಎಸೆದಕ್ಕಿಂತ ತುಂಬ ಒಳ್ಳೆಯ ರೀತಿಯಲ್ಲಿ ನನಗೆ ಹೆಲ್ಪ್ ಇದು ಮಾಡಿಕೊಂಡು ಮುಂದುವರಿಸಿಕೊಂಡು ಕೊಟ್ಟಿದ್ದಾರೆ, ಕಾಪರೇಟ್ ಮಾಡಿದ್ದಾರೆ. ಮೇಡಮ್ ತಮ್ಗೆ ಹೇಗೆ ಅನಿಸ್ತು ಟೀಮ್ ವರ್ಕ್ ಮಾಡಿ? ಖುಷಿ ಆಯ್ತು ಎಲ್ಲ ಒಟ್ಟಿಗೆ ಸೇರಿ ಮಾಡುವಾಗ. ಹಾ ಮೇಡಮ್ ಶ್ರುತಿ ಅವರಿಗೆ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಯಾವಾಗ ಸಿಕ್ಕುದಿಲ್ಲ, ಇಲ್ಲಾಂದ್ರೆ ಯಾವಾಗ್ಲೂ ಕಾಂಪಿಟೇಟರ್ಸ್ ಅವರು. ಇವತ್ತು ಒಂದೇ ಕುಟುಂಬದ ಸದಸ್ಯರು, ಆದ್ರೂ ಏನೋ ಕಾಂಪಿಟೇಷನ್ ಇದ್ರು ಮಾಸ್ಟರ್ ಕ್ಲಾಸ್ ನ ಕುಟುಂಬದ ಜೊತೆ ಸೇರಿ ಇವತ್ತು ಮದುವೆಯ ಸಮಾರಂಭಕ್ಕೆ ರೆಡಿ ಆಗಿದ್ದಾರೆ ಅವರು. ಎಸ್ ಮಮತಾ ಮೇಡಮ್ ಹೇಳಿ, ಹೇಗೆ ಅನಿಸ್ತು? ಮದುವೆಗೆ ಸೇರಿ ಅಡಿಗೆ ಮಾಡಿದೆ. ನನ್ನ ಮದುವೆಗೆ ನೀವು ಈ ತರದೊಂದು 10 ಜ್ಯೂಸ್ ಮಾಡ್ಲಿಕ್ಕೆ ಉಂಟು. ವೆಲ್ಕಮ್ ಆಯ್ತಾ, ವೆಲ್ಕಮ್ ಡ್ರಿಂಕ್ 10 ನಮ್ನೆ ಜ್ಯೂಸ್. ಓಕೆ ಮೇಡಮ್ ತಮ್ಗೆ ಹೇಗೆ ಅನಿಸ್ತು? ಅದೇ ಒಂದು ಕುಟುಂಬಕ್ಕೆ ಸೇರಿ ಒಂದು ನನ್ನ ಮದುವೆಗೆ ಸಹ ಹೀಗೇನೋ ಅವರು ಬಂದು ಮಾಡುದು ಅಂತ ನಂಗೆ ಒಂದು ಆಸೆ ಉಂಟು. ಇವತ್ತೆಲ್ಲ ಆರ್ಡರ್ ತಕೊಂಡ್ರಾಯ್ತು, ಮದುವೆದೆಲ್ಲ ಆರ್ಡರ್ ತಕೊಂಡ್ರಾಯ್ತು. ಬಟ್ ಏನ್ ಕಷ್ಟ ಅಂತ ಅನಿಸ್ತು ಮೇಡಮ್ ತಮ್ಗೆ? ಏನ್ ಕಾಂಪ್ಲಿಕೇಶನ್ ಅಂತ ಅನಿಸ್ತು? ಕಷ್ಟ ಯಾವುದು ಕೂಡ ಅನಿಸ್ಲಿಲ್ಲ. ಒಂದು ನನಗೆ ಯಾವಾಗ ನಾವು ಬಿರಿಯಾನಿ ಮಾಡುವಾಗ ಒಂದು ಕ್ಯಾಶ್ ಅದು ಕೊಕಟ್ ಮತ್ತು ಪೇಸ್ಟ್ ಹಾಕಿ ಇದು ಮಾಡ್ತೀನಿ, ಅದೊಂದು ಇರಲಿಲ್ಲ ನನಗೆ. ಅದೊಂದು ಮಸಾಲೆ ಮಾಡುವಾಗ ಅದಕ್ಕೆ ಸ್ವಲ್ಪ ನನಗೆ ಒಂದು ಸ್ವಲ್ಪ ಭಯ ಆಗಿ ಆಗಿತ್ತು ಅದೊಂದು. ಮತ್ತೆ ಒಂದು ಇದು ಮಾಡುವಾಗ ಅದಕ್ಕೆ ಒಂದು ಎಗ್ ಕಮ್ಮಿ ಆಗಿತ್ತು. ಮತ್ತೆ ಯಾವುದರಲ್ಲಿ ಕಷ್ಟ ಅಂತ ಅನಿಸ್ಲಿಲ್ಲ. ಅಂಡ್ ಭಾಗ್ಯ ಅವರು ಏನ್ ಹೇಳ್ತಾರೆ, ಏನಾದ್ರು ಕಾಂಪ್ಲಿಕೇಶನ್ ಅಂತ ಅನಿಸ್ತಾ ಕುಕ್ ಮಾಡುವಾಗ? ಇಲ್ಲ ಅಂದ್ರೆ ಅನ್ಫೆಮಿಲಿಯರ್ ಕಿಚನ್ ಮತ್ತೆ ಹೊಸ ಜನರು ಅದೊಂದು ಮೈಂಡ್ ಅಲ್ಲಿ ಇತ್ತು. ಆದ್ರೆ ಮತ್ತೆ ಸ್ಟಾರ್ಟ್ ಆದ ನಂತರ ಮತ್ತೆ ಗೊತ್ತಾಗ್ಲಿಲ್ಲ ಹೇಗೆ ಅಂತ. ಸೊ ಸ್ಟಾರ್ಟಿಂಗ್ ಒಂದು ಇತ್ತು ಮತ್ತೆ ಎನಿವೆ ಗುಡ್ ಟ್ರೈ. ಇನ್ನಿರೋದು ರಿಸಲ್ಟ್ ಅಷ್ಟೇ. ಈ ಬಿರಿಯಾನಿ ನಮ್ಮ ಶೆಫ್ ಗಳಿಗೆ ಎಲ್ಲರೂ ಎಕ್ಸ್ಪರ್ಟ್ ಇದ್ದಾರೆ, ಅವರಿಗೆ ಪ್ರತಿಯೊಂದು ಅದರ ಒಂದು ಕಣವು ಅದರ ಟೇಸ್ಟ್ ಕೂಡ ಅವರಿಗೆ ಹಿಡಿಸಿದ್ರೆ ಮಾತ್ರ ಯು ವಿಲ್ ಬಿ ಇನ್ ಅ ಸೇಫರ್ ಝೋನ್ ನೆಕ್ಸ್ಟ್ ರೌಂಡ್, ಇಲ್ಲಾಂದ್ರೆ ಡೇಂಜರ್ ಝೋನಿಗೆ ಹೋಗ್ತಾರಾ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ಟೇಸ್ಟಿಂಗ್. ಫೈನ್. ಸೊ ಜಡ್ಜಸ್ಗಳು ನಿಮಗೋಸ್ಕರ ಟೇಸ್ಟಿಂಗ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಹಾಗಿರುವಾಗ ಕ್ಯಾಪ್ಟನ್ ಜೊತೆಗೆ ನೀವು ತಯಾರು ಮಾಡಿದಂತಹ ಎಲ್ಲ ಈ ಒಂದು ರೆಸಿಪೀಸ್ಗಳನ್ನು ಡಿಶಸ್ಗಳನ್ನು ಪ್ರೆಸೆಂಟ್ ಮಾಡಿ ಬನ್ನಿ. ಸೊ ಎನಿವೆ ತಮ್ಮ ಕೆಲಸ ಏನಿದೆ, ಬಿರಿಯಾನಿ ತಯಾರಿಸುವಂಥದ್ದು ಮುಗಿದಿದೆ. ಅದರ ರಿಸಲ್ಟ್ ಏನಿದೆ, ಅದರ ಪ್ಲಸ್ ಅಂಡ್ ಮೈನಸ್ ಜಡ್ಜಸ್ಗಳು ಕೊಡ್ತಾರೆ. ಸೊ ಓವರ್ ಟು ಜಡ್ಜಸ್, ಪ್ಲೀಸ್ ಪ್ರೊಸೀಡ್. ತೆಗಿಬಹುದಾ? ಮೇಡಮ್ ಏನು ಯಾವ ಥರ ಮಾಡಿದ್ದೀರಾ, ಒಂದು ಸಣ್ಣ ಅದರ ಬಗ್ಗೆ ಬ್ರೀಫ್. ಬಿರಿಯಾನಿಯಲ್ಲಿ ನಾವು ಮೊದಲಿಗೆ ಅದು ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಕೊರಿಯಂಡರ್ ಸೀಡ್, ಜೀರಾ ಇಂಥದ್ದೆಲ್ಲ ಹಾಕಿ ಪೇಸ್ಟ್ ಮಾಡಿ, ಮತ್ತು ಆನಿಯನ್ನಲ್ಲಿ ಫ್ರೈ ಮಾಡಿ, ಟೊಮೊಟೊ, ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಅದು ಪೇಸ್ಟನ್ನು ಆ್ಯಡ್ ಮಾಡಿ, ಮೊದಲಿಗೆ ನಾವು ಚಿಕನನ್ನು ಮ್ಯಾಗ್ನೆಟ್ ಇದರಲ್ಲಿ ಕರ್ಡ್ ಮತ್ತು ಇದು ಪೇಸ್ಟ್ ಇದರಲ್ಲಿ ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಅದನ್ನು ಸೋಕ್ ಮಾಡಿಟ್ಟು, ಮತ್ತು ಇದನ್ನು ಆನಿಯನ್ ಅದೆಲ್ಲ ಫ್ರೈ ಮಾಡಿದ ನಂತರ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಕುಕ್ ಮಾಡಿ, ಮತ್ತು ರೈಸನ್ನು ನಾವು ಮೊದಲಿಗೆ ಸ್ವಲ್ಪ ಅರ್ಧ ಇದು ಬಾಯ್ಲ್ ಮಾಡಿ ತೆಗೆದಿರ್ತೇವಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡಲಿಲ್ಲ ಕುಕ್ಕು ಚಿಕನ್, ಅದನ್ನು ಮತ್ತು ಇದರಲ್ಲಿ ದಮ್ಮಲ್ಲಿ ಇಡಲಿಕ್ಕೆ ಒಂದು ಅರ್ಧ ಗಂಟೆ ಇದರ ದಮ್ ಇಟ್ಟು, ಮತ್ತು ನಾವು ಆನಿಯನ್ ಇದು ಮಾಡಿ ಗಾರ್ನಿಷ್ ಇದು ಮಾಡಿ. ಓಕೆ. ಎಸ್ ಭಾಗ್ಯ ಅವರು ಕಬಾಬ್ ಆ್ಯಂಡ್ ರಾಯ್ತಾ ಅದರ ಬಗ್ಗೆ ಏನಾದರೂ ಹೇಳ್ತೀರಾ? ಆದರೆ ಕಬಾಬ್ ಅದರಿಂದ ನಾವು ಬಿರಿಯಾನಿ ಅದರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬದಲಿಗೆ ನಾನು ಅದು ಜಿಂಜರ್ ಬಿರಿಯಾನಿಗೆ ಮಾಡುವಂಥ ಪೇಸ್ಟಲ್ಲಿ ಅದು ಆ್ಯಡ್ ಮಾಡಿ, ಮತ್ತು ಮಸಾಲ ಚಿಲ್ಲಿ ಪೌಡರ್ ಮತ್ತು ಹಲ್ದಿ ಪೌಡರ್ ಮತ್ತು ಕ್ರೌನ್ ಫ್ಲವರ್, ಮೈದಾ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಕಬಾಬ್. ಓಕೆ. ಆ್ಯಂಡ್ ಮಮತಾ ಅವರೇ ಹೇಳಿ ತಮ್ಮ ಜ್ಯೂಸ್ ಬಗ್ಗೆ. ಓಕೆ. ಕುಕುಂಬರ್ ಶುಂಠಿ ಲೈಮ್ ಜ್ಯೂಸ್ ಶೆಫ್ಗಳಿಗೋಸ್ಕರ ಕುಕುಂಬರ್ ಜ್ಯೂಸ್, ಕ್ಯೂಟ್ ಕುಕುಂಬರ್ ಜ್ಯೂಸ್. ಹೌದು, ಇವತ್ತು ನಿಮ್ಮ ಜ್ಯೂಸ್ ಅಂತೂ ಪಾಸ್ ಆದರೆ ಹೊಲ್ ಬಿಡಿ, ನೀವು ಜ್ಯೂಸಲ್ಲೇ ಫೇಮಸ್. ಈ ಒಂದು ಮದುವೆಯ ಥೀಮ್ನ ಔತಣಕೂಟದ ಮೊದಲ ಭೋಜನ ಇದು, ಮೊದಲ ಟೇಸ್ಟಿಂಗ್. ಹೆದರಿಕೆ ಅಂತ ಅನಿಸುತ್ತಾ? ಇಲ್ಲ. ಓಕೆ ಮೇಡಮ್, ತಮ್ಗೆ ಏನು ಅನಿಸ್ತಾ ಉಂಟು? ಹೆದರಿಕೆ ಅಂತ ಅನಿಸ್ತಾ ಉಂಟಾ? ನರ್ವಸ್ ಅಂತ ಅನಿಸ್ತಾ ಉಂಟಾ? ಎಲ್ಲ ಒಟ್ಟಿಗೆ ಸೇರಿ ಆದಷ್ಟು ಒಳ್ಳೆ ಮಾಡಿದ್ದೇವೆ. ಓಕೆ. ಎಲ್ಲರೂ ಒಟ್ಟಿಗೆ ಪಾಸ್ ಆದ್ರೆ ಎಲ್ಲರೂ ಒಟ್ಟಿಗೆ ನೆಕ್ಸ್ಟ್ ರೌಂಡಿಗೆ, ಇಲ್ಲಾಂದ್ರೆ ಎಸ್
ಹನೀಫ್ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ? ಶೆಫ್ ಹನೀಫ್ ಹೇಳಿ. ಚೆನ್ನಾಗಿತ್ತು. ಸೊ ಹನೀಫ್ ಅವರು ಕಂಪ್ಲೀಟ್ ಆ ಬಿರಿಯಾನಿ, ಕಂಪ್ಲೀಟ್ ಆ ಕೋರ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಾಟ್ ಈಸ್ ಯೋರ್ ಪ್ಲಸ್ ಆ್ಯಂಡ್ ಮೈನಸ್? ರೈಸ್ ಕಟ್ಟಾಗಿ ಬರ್ಬೇಕು, ರೈಸ್ ಕಟ್ಟಾಗಿದೆ ಒಂದು. ಓಕೆ. ಕೋಳಿ ಚಿಕನ್ ಸ್ವಲ್ಪ ಬಾಯ್ಲ್ ಆಗಬೇಕು, ಸ್ವಲ್ಪ ಓಕೆ, ಸಾಫ್ಟ್ ಬರಬೇಕು ಇನ್ನು ಚಿಕನ್. ಟೇಸ್ಟಿ. ಓಕೆ. ಓಕೆ. शेफ अंकुर, you want to say anything? आप कुछ बोलना चाहते हो? Kebab little bit hard. Little bit hard kebab. Yes. Too much oily and little bit hard. Too much of oily. ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದೆ. Biryani always good, but rice, boiling rice, stain, not proper. ಓಕೆ. ಸೊ ಎಲ್ಲೋ ಸ್ವಲ್ಪ ಪ್ರಾಸೆಸ್ಸಲ್ಲಿ ಮಿಸ್ ಆಗಿದೆ ಅಂತ ಹೇಳ್ತಾರೆ ಅವರು. ಹಾಂ, ಹೇಳಿದ ಪ್ರಕಾರವಾಗಿ ಇಬ್ಬರದು ರೌಂಡಪ್ ಮಾಡಿ ನಾನು ಹೇಳುವ ಪ್ರಕಾರ ನಿಮ್ಮ ರೈಸ್ ತೆಗೆಯುವ ಟೈಮ್ ಸ್ವಲ್ಪ ಡಿಲೇ ಆಗಿದೆ. ಅದು ಮಾಡಿದ ತಕ್ಷಣ ನೀವು ರೈಸನ್ನು ದಮ್ಮಿಗೆ ಹಾಕುವಾಗ, ಸೌಟ್ ಹಾಕುವಾಗ ರೈಸ್ ಬ್ರೇಕ್ ಆಗ್ತದೆ. ದಾವತ್ ಬಾಸ್ಮತಿ ರೈಸ್ ಕೈ ಕೊಡೋದಿಲ್ಲ ಯಾವಾಗಲೂ. ಟೇಸ್ಟಲ್ಲಿ ಏನು ಹಿಂದೆ ಮುಂದೆ ಇಲ್ಲ. ಶೆಫ್ ಹನೀಫ್ ಹೇಳಿದ ಪ್ರಕಾರ ಚಿಕನ್ ಬೇಯ್ದಿದೆ, ಆದರೆ ಸಹ ಆ್ಯಸ್ ಅ ಬಿಗ್ ಶೆಫ್ ಅವರ ಅನಿಸಿಕೆ ಅಂತ ಅಂದರೆ ಆ ಮೀಟ್ ಬಿಡಬೇಕು. ನಮ್ಮ ಸ್ಪೂನ್ ಮತ್ತು ಫೋರ್ಕ್ ಹೋಗುವಾಗ ಆ ಮೀಟ್ ಬಿಡಬೇಕು. ಅವರ ಲೆವೆಲ್ ಅಲ್ಲಿ ತನಕ, ಅಂದರೆ ಬಿಗ್ ಕುಕ್ಕಿಂಗ್ ಮಾಡುವವರು. ಹೋಮ್ ಕುಕ್ಕಿಂಗಲ್ಲಿ ಈ ಕುಕ್ಕಿಂಗ್ ತನಕ ಇದಾಗ್ತದೆ. ಟೇಸ್ಟ್ ವೈಸ್ ಬಿರಿಯಾನಿ ಈಸ್ ಗುಡ್. ಆ್ಯಸ್ ಬೋತ್ ಶೆಫ್ಸ್ ಸೇ, there is a problem in cooking of rice. Raita is good. Kebab is hard. Kebab is hard. ನೀವು ಕೋಟಿಂಗಲ್ಲಿ ಏನು ಹಾಕ್ತಿದ್ದೀರಿ ಹೇಳಿದ್ರಿ? ಮೈದಾ ಆ್ಯಂಡ್ ಕಾರ್ನ್ಫ್ಲವರ್. ಜನರಲಿ ಮೈದಾ ಆ್ಯಂಡ್ ಕಾರ್ನ್ಫ್ಲವರ್ ಆ ಪ್ರಪೋರ್ಷನಲ್ಲೂ ಡಿಫ್ರೆನ್ಸ್ ಬರುವಾಗ ನಿಮ್ಮ ಹಾರ್ಡ್ನೆಸ್ ಬರ್ತದೆ. ಕಾರ್ನ್ಫ್ಲವರ್ ಮೇಕ್ಸ್ ದ ಐಟಮ್ ಕ್ರಿಸ್ಪ್, ಮೈದಾ ಮೇಕ್ಸ್ ದ ಐಟಮ್ ಸಾಫ್ಟ್. and madam, juice. Yes, cheers. Cheers. Cheers on a wedding toast. Cucumber speaks a lot. Lemon shouts for a refreshing. Okay. ತುಂಬಾನೇ ರಿಫ್ರೆಶಿಂಗ್. ಇಟ್ಸ್ ಅ ಹಾಟ್ ಸಮ್ಮರ್ ಡೇ. ಹೌದು. ಮಮತಾ ಆಸ್ ಆಲ್ವೇಸ್ ದ ಕ್ವೀನ್ ಆಫ್ ಜ್ಯೂಸ್. ನೋಡಿ, ಅಫಿಷಿಯಲ್ ಕ್ವೀನ್ ಆಫ್ ಜ್ಯೂಸ್. ಶೆಫ್ ಅವರೇ, ನನ್ನ ಮದುವೆ ಅಂತೂ ಆದರೆ ಅವರದ್ದೇ ಒಂದು ಸಪ್ರೇಟ್ ಜ್ಯೂಸ್ ಕೌಂಟರ್ ಅಂತ ಇದೆ, ಆಯ್ತಾ? ನಮ್ಮನ್ನೇ ಜ್ಯೂಸ್ ಇಡ್ಲಿಕ್ಕಿದೆ. ಕುಕುಂಬರ್, ಕರಿಬೇವಿದ್ದು, ಓಕೆ. ಬಟ್ ಜ್ಯೂಸ್ ಅಂತೂ ಪಾಸ್. ಸೊ ಓವರ್ ಆಲ್ ಶೆಫ್ ಹೇಗೆ ಅನಿಸ್ತು? ಶೆಫ್ ಹನೀಫ್ ಹೇಳಿ, ಓವರ್ ಆಲ್ ಹೇಗಿತ್ತು ಈ ರೆಡ್ ಟೀಮ್ನ ಕುಕ್ಕಿಂಗ್ನ ಫೈನಲ್ ಕಾನ್ಸೆಪ್ಟ್ ಅಥವಾ ಫೈನಲ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿತ್ತು. ಏನಂದರೆ ಸ್ವಲ್ಪ ಕಲಿಬೇಕು, ಇನ್ನು ಸಾಕಾಗಿಲ್ಲ. ಬಿರಿಯಾನಿ ಸಾಕಾಗಿಲ್ಲ, ಅದು ಓಕೆ. ಇನ್ನೂ ಸ್ವಲ್ಪ ಕಲಿಬೇಕು. ಇನ್ನೂ ಸ್ವಲ್ಪ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗೆ ಮೊದಲೇನು ಮಾಡಬೇಕು, ಮತ್ತೆ ಏನು ಮಾಡಬೇಕು, ಮತ್ತು ಯಾವ ಥರ ದಮ್ ಹಾಕಬೇಕು, ಎಲ್ಲ ಕಲಿಬೇಕು. ಎಸ್, ನೆಕ್ಸ್ಟ್ ಟೈಮ್ ಸರಿ ಮಾಡಿ. ಸೂಪರ್. ಎನಿವೆ, ಏನೆಲ್ಲ ಪ್ಲಸ್ ಆ್ಯಂಡ್ ಮೈನಸ್ ಸಿಕ್ಕಿದೆ, ಕಲೀಲಿಕ್ಕಿದೆ. ಕುಕಿಂಗ್ ಇಸ್ ನೆವರ್ ಎಂಡಿಂಗ್ ಅದು. ಸೊ ಹಾಗಿರುವಾಗ ನೋಡುವ, ಇನ್ನೊಂದು ಟೀಮ್ ಇದೆ, ಬ್ಲೂ ಟೀಮ್ ಬರುತ್ತೆ, ಅವ್ರು ಯಾವ ಥರ ಮಾಡ್ತಾರಂತ ನೋಡುವ. ಈ ಒಂದು ಸುತ್ತಿನಲ್ಲಿ, ಈ ಒಂದು ಸಂಚಿಕೆಯಲ್ಲಿ ನಮ್ಮ ರೆಡ್ ಟೀಮ್ ಏನಿದೆ, ಕೆಂಪು ಪಂಗಡದವರು ಬಿರಿಯಾನಿ ಜೊತೆಗೆ ಕಬಾಬನ್ನು ಮಾಡಿಕೊಟ್ಟಿದ್ರು. ಅದರಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ರಿಸಲ್ಟ್ ಬೇರೆ ಅವರಿಗೆ ಸಿಕ್ಕಿದೆ. ಬಟ್ ಫೈನಲ್ ಡಿಸೈಡ್ ಆಗಿಲ್ಲ. ಮುಂದಿನ ಎಪಿಸೋಡಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಬ್ಲೂ ಟೀಮ್ ಬರುತ್ತೆ. ಅವರು ಕೂಡ ಇದೇ ಒಂದು ಬಿರಿಯಾನಿಯಲ್ಲಿ ತಮ್ಮ ಕೈರುಚಿಯನ್ನು ತೋರಿಸಲಿಕ್ಕೆ ಮುಂದುವರಿತಾರೆ, 5 ಜನ. ಅದಾದ್ಮೇಲೆ ಆಗತ್ತೆ ಡೇಂಜರ್ ಝೋನಾ, ಸೇಫ್ ಝೋನಾ ಅಂತ ಹೇಳಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ಟೀಮ್ ಜೊತೆ ಸಿಗೋಣ. ಬಟ್ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್.
Masterclass in association with Apple Ply presents Masterclass Chef of the Year Season 2. Powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್.